ಮೊದಲಿನ ಕೌನ್ಸಿಲರ್ಗಳು ಹಾಗೂ ಮಹಿಳಾ ಅಧ್ಯಕ್ಷರು ಆದ ದೇವಕೆಂಚನವರಿದ್ದಾರೆ, ಹಾಗೂ ಎಲ್ಲ ಮಹಿಳಾ ಪ್ರತಿನಿಧಿಗಳಿದ್ದಾರೆ, ಹಾಗೂ ಯುವ ಕಾಂಗ್ರೆಸ್ ಪ್ರತಿನಿಧಿಗಳಿದ್ದಾರೆ, ಯುವ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಬ್ಲಾಕ್ನ ಕಾರ್ಯಕರ್ತರು. ನಷ್ಟದ ಬ್ಯಾಂಕ್ದೊಟ್ಟಿಗೆ ಹೋದು ನಮ್ಮ ಜಿಲ್ಲೆದ ಬ್ಯಾಂಕ್ಲ ನಷ್ಟ ಅನುಭವಿಸಿ ನಂಚಿನ ಒಂದು ಸಾಧನೆ ಈ ನರೇಂದ್ರ ಮೋದಿಯರು ತೋಚ್ಕೊಂಡ್ರೆ ನಮ್ಮ ಮೂಲ ಕುರಿಕುಲ ನಮ್ಮ ಶಕ್ತಿ ಇಜ್ಜ ನಮ್ಮ ಯುಕ್ತಿ ಇಚ್ಛ ಬಂದು ಆಲೋಚನೆ ಮಾಡ್ಬಿಡು ನಮ್ಮ ದಾಯಿಗೆ ನೀನು ಬರೋ ಸಹಿಸೊಂದು ಕುಲದ ಏರೆಗೆ ಪೋಡಿದ ಸಹಿಸೊಂದು ಕುಲದ ಬಂದು ನಮ್ಮ ಇನ್ನು ಆಲೋಚನೆ ಮಾಡ್ಬಿಡಾತನೆ. ಇನಿ 2017 ಮಾರ್ಚ್ 31 ವಿಜಯ ಬ್ಯಾಂಕ್ ಒಂಜಿ ರಿಸರ್ವ್ ಬ್ಯಾಂಕ್ ಒಂಜಿ ಲಿಸ್ಟಿನ ಬಿದೇಪಾಡ್ನು ವಿಜಯ ಬ್ಯಾಂಕ್ 3098 ಪ್ರಾಫಿಟ್ ಲಾಭ ತೋಚ್ಪಾದನೆ 3098 ಕೋಟಿ ಪ್ರಾಫಿಟ್ ಲಾಭ ತೋಚ್ಪಾದನೆ ಬೇತೆ ಪೂರ ಖರ್ಚಿಗೆ ನಷ್ಟಕ್ಕೆ ಪೂರ ಭರಿಸಾದೆ 3098 ಕೋಟಿ ಲಾಭ ತೋಯ್ತನಲ್ಲ ಬೇತೆ 2371 ಕೋಟಿ ರೂಪಾಯಿನ ಮೀಸಲಾದ ದೀತನೆ ತಾರೆ ದೆರ್ತದೆ 727 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ತೋಚ್ಪಾದಿನ ಅಂಚಿನ ಒಂಜಿ ಹೆಮ್ಮೆದ ಈರಿಮೆ ಇತ್ತಿನ ವಿಜಯ ಬ್ಯಾಂಕಿನಿ ನಮಕ್ ಒಂಜಿ ಮಲ್ಲ ಹೆಮ್ಮೆ ನಮ್ಮ ಜಿಲ್ಲೆಗೆ. ಬರೋಡ ಬ್ಯಾಂಕ್ ದಕ್ಕಲ ಕದ್ದದುಲೆ ಬರೋಡ ಬ್ಯಾಂಕ್ ಇನಿ 2432 ಕೋಟಿ ರೂಪಾಯಿ ನಷ್ಟದುಂಡು 2432 ಕೋಟಿ ನಷ್ಟೊಡಿತಿನ ಬರೋಡ ಬ್ಯಾಂಕಿನೇ ವಿಜಯ ಬ್ಯಾಂಕ್ಗೆ ವಿಲೀನ ಮಲ್ಪನ ಎತ್ತು ಸರಿ ನಮ್ಮ ಆಲೋಚನೆ ಮಲ್ಪಡು ಆಯ್ತಾ. ಲಾಭ ತುಲೆ 16,000 ಕೋಟಿ ರೂಪಾಯಿ ಅವು ಲಾಭ ಇತ್ತಿನ ಅವೇನು ಖರ್ಚಿಗೆ ದೀತಿನ ಎತ್ತು ತುಲೆ 14,437 ಕೋಟಿ ರೂಪಾಯಿ ಖರ್ಚು ಬಂದಿದೆ. 16,000 ಕೋಟಿ ಲಾಭ ಇತ್ತಿನ 14,434 ಕೋಟಿ ಖರ್ಚು ಬಂದಿದೆ. ಇನಿ 2,432 ಕೋಟಿ ಬರೋಡ ಬ್ಯಾಂಕ್ ನಷ್ಟನೇ ಅನುಭವಿಸಿದ್ದೇನೆ. ಇಂಚಿನ ಕುರ್ತೆಲ್ ಬ್ಯಾಂಕ್ ದೊಟ್ಟಿಗೆ ನಮ್ಮ ವಿಜಯ ಬ್ಯಾಂಕ್ ವಿಲೀನ ಓಡ ಬಂದೆ ಮುಲ್ತ ಜನಕ್ಕಲು ಮುಲ್ಪ ಇನಿ ಬಿಜೆಪಿಗೆ ನರೇಂದ್ರ ಮೋದಿಗೆ ನಳಿನ್ ಕುಮಾರ್ ಓಟು ಮಾಡಿನ ಪ್ರಜೆಕ್ಕಲು ಇನಿ ಮಸ್ತ್ ಆಲೋಚನೆ ಮಲ್ಪೊಂದಕ್ಕೆ ಏನದಿಲ್ಲ. ಅಂಚನೆ ದೇನ ಬ್ಯಾಂಕ್ ಒಂಜಿ ಲಿಸ್ಟಿನ ಇನಿ ರಿಸರ್ವ್ ಬ್ಯಾಂಕ್ ಬಿದೆ ಬಾರ್ದಿನಿ 1,123 ಕೋಟಿ ನಷ್ಟೊಡಪುನ ದೇನ ಬ್ಯಾಂಕ್ಗೆ ನಮ್ಮ ವಿಜಯ ಬ್ಯಾಂಕ್ ನಮ್ಮ ಹೆಮ್ಮೆದ ಬ್ಯಾಂಕಿನ ವಿಲೀನ ಮಲ್ಪೊಡ ಪಂಪಿನ ಒಂಜಿ ಪಾತಿರಂಡಿಗಳ ಇನಿ ಆಲೋಚನೆ ಮಲ್ಪೊಡು ಒಂದು ಪುರ ದಾಯಕ ಬೋಡಾದೆ ನೀನು ವಿಲೀನ ಮಂತೊಂದು ವಿಷಯಕ್ಕೆ ನಮ್ಮ ಆಲೋಚನೆ ಮಲ್ಪೊಡು. ಅಂಚನೆ ಆ ಬ್ಯಾಂಕ್ ದೇನ ಬ್ಯಾಂಕ್ ಕೂಡ 1,171 ಕೋಟಿ ಲಾಭದ ಕಾಸನ್ನು ಮೀಸಲು ದೀದಿಟ್ಟಲ್ಲ ಅಕ್ಕಳು ಅವೇನು ಏತು ಖರ್ಚು ಮಲ್ಪರ್ತಲೆ 3,094 ಕೋಟಿ ಖರ್ಚು ಬಂದಿದೆ. ಇನಿ 1,123 ಕೋಟಿ ನಷ್ಟ ಅನುಭವಿಸಿದ್ದೇನೆ. ಲೆಕ್ಕ ಜನದ ಕಾಸೆ ವಿದೇಶಕ್ಕೆ ಬಲಿಪುಣ ಕಳುವರಿಗೆ ಕೊಡ್ತಿನ ಕಾಸೆ ಇನಿ ಬ್ಯಾಂಕ್ದ ನಷ್ಟಡುಂಡು ಮುಕುಲ್ನ ಮೋದಿ ಕೆಲವು ನಮ್ಮನೆದ ಮೋದಿಲ ವಿದೇಶಕ್ಕೆ ಬಲ್ತದಾಂಡೆ ಸಾವಿರ ಕೋಟಿ ಲೋನ್ ದಿತ್ತಿದೆ. ಮುಕುಲು ಬರೋಡ ಬ್ಯಾಂಕ್ ಅವಡು ದೇನ ಬ್ಯಾಂಕ್ ಅವಡು ಪಂಜಾಬ್ ಸಿಂಧ್ ಬ್ಯಾಂಕ್ ಸಾವಿರ ಕೋಟಿ ಕೆಲವು ಹಲವು ನಮ್ಮನೆದ ಮೋದಿ ನಕಲು ಲೋನ್ ದಿತ್ತಿದ್ದೀನಿ ಬಲಿಪೇರಾಂಡೆ ನಮ್ಮ ಕಷ್ಟ ಬರ್ತದೆ. ನಮ್ಮ ರೈತರು ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಬೆಂದಿದೆ ಲಾಭ ಬಂತಿನ ಬ್ಯಾಂಕಿನ ಇನಿ ಮೋದಿನ ಒಂಜಿ ಸ್ವಪ್ರತಿಷ್ಠೆಗೋಸ್ಕರ ನಮ್ಮ ವಿಜಯ ಬ್ಯಾಂಕಿನ ಬಲಿಕೊರ್ಪುಂಡ ನಮ್ಮ ಇನಿ ಮನಿ ಬಂದ ಕುಲುಂಡ ಖಂಡಿತವಾದ ಲೆಕ್ಕ ಬಂದಿಲ್ಲಕ್ಕೆ ನಮ್ಮ ಕುಲ್ಲಿನ ಇಲ್ಲು ಬಿತ್ತಿಲ್ಲ ತುಂಬದ ನಷ್ಟ ಅನುಭವಿಸಿದ ಸಾಧ್ಯತೆ ಉಂಡು ಬಂದಿಲ್ಲ ಈ ಸಂದರ್ಭಕ್ಕೆ ಬಂದೊಂದಿಲ್ಲ. ಅಂಚನೆ ವಾ ರೀತಿ ಲೆಕ್ಕ ತುಂಡಲ ವಿಜಯ ಬ್ಯಾಂಕ್ NP ಆತಿನಿ ಖಾಲಿ ಕೇವಲ 4% ಕಳಪೆ ನಷ್ಟ ಕಾಸೆ ಬರ್ಪೂಜಿ ಬಂದ್ಬಿಡ ಅಡೆಗೆ NP ಆತಿನಿ ಖಾಲಿ 4%. ಬರೋಡ ಬ್ಯಾಂಕ್ 16% NP ಆತಿನಿ. ಅಂಚನೆ ದೇನ ಬ್ಯಾಂಕ್ 22% NP ಆತಿನಿ. ಇಂಚಿನ ಒಂಜಿ ಕುರ್ತೆಲ್ ಬ್ಯಾಂಕ್ ವಿಜಯ ಬ್ಯಾಂಕ್ ವಿಲೀನ ಮಲ್ಪುನಾಂಡ ಇದಕ್ಕೆ ಎಂಚಿನ ಉತ್ತರ ಕೊರ್ಪರಿಂದ ನಿಕ್ಕುಲೇ ಉತ್ತರ ಕೊರಡು. ಅಂಚನೆ నేను టోటల్ ಆದ ನಮ್ಮ ಲೆಪ್ಪು ತೂಪುನಿ ಬಣ್ಣಂಡ ದಾಯಕ ನೆತ್ತ ಉದ್ದೇಶ ದಾದ ಬಂಡ ಇನಿ ಬರೋಡ ಬ್ಯಾಂಕ್ 51,144 ಸಿಬ್ಬಂದಿನಗಳು 51,144 ಸಿಬ್ಬಂದಿನಗಳು ಬರೀ ಗುಜರಾತ್ ಸ್ಟೇಟ್ ನಕಲು ಗುಜರಾತಿ ನಕಲಿಗೆ ಗುಜರಾತ್ ರಾಜ್ಯಕ್ಕೆ ಮೋದಿ ಸಹಾಯ ಮಲ್ಪರಗೋಸ್ಕರ ಈ 51,144 ಜನಕ್ಕನ್ನ ಬದುಕನ್ನು ಕಟ್ಟೆರಗೋಸ್ಕರ ಗುಜರಾತ್ ಜನಕ್ಕನ ಬದುಕನ್ನು ಕಟ್ಟೆರಗೋಸ್ಕರ ಇನಿ ನಮ್ಮ ವಿಜಯ ಬ್ಯಾಂಕಿನ ವಿಲೀನ ಮಂತೊಂದುಲ್ಲೇನೆ. ಅಂಚನೆ ಮಹಾರಾಷ್ಟ್ರ ರಾಜ್ಯದ 13,185 ಸಿಬ್ಬಂದಿಲು ದೇನ ಬ್ಯಾಂಕ್ ಬೇಲೆ ಮಂತೊಂದುಲ್ಲೇರಿ ಮುಕುಲ್ನ ಬೇಲೆ ಪೋಪುಂಡು ಪಂಪುಂದು ನಮ್ಮ ಲಾಭ ಹೊಡೆತಿನ ವಿಜಯ ಬ್ಯಾಂಕಿನ ಮುಕುಲೊಟ್ಟಿಗೆ ವಿಲೀನ ಮಂತೊಂದುಲ್ಲೇರಿ. ನಮ್ಮ 2,129 ಬ್ರಾಂಚಿ ಪಡೆಯನಂಚಿನ ವಿಜಯ ಬ್ಯಾಂಕ್ ಪುಣಿ ಖಾಲಿ 15,000 ಆಜಿರುತ್ತ ಸೊನ್ಪತ್ತ
4 ಸಿಬ್ಬಂದಿಲು ಈ ಬ್ಯಾಂಕ್ ಒರಿಪೊಡ ಅತ್ತೆ 51,144 ಬ್ಯಾಂಕ್ ಸಿಬ್ಬಂದಿ ಇತ್ತಿನ ಬರೋಡ ಬ್ಯಾಂಕ್ ವಿಲೀನ ಬಂದು ನಮ್ಮ ಇನ್ನು ಆಲೋಚನೆ ಮಲ್ಪಡಾಪುಂಡು ಖಂಡಿತವಾದಲ್ಲ ನಮಗೆ ನಾಚಿಕೆ ಹಾಕೊಂಡು ಇಂಚಿನ ಒಂದು ವಿಷಯ ದಾಯಂದು ಪಣ್ಣಾಂಡ ಬರೋಡ ಬ್ಯಾಂಕ್ ಇನಿ ಲಾಸ್ ಡಪ್ಪು ದೇನ ಬ್ಯಾಂಕ್ ಲಾಸ್ ಡಪ್ಪು ಐಕ್ಯ ಇಂಪ್ಲಿಮೆಂಟ್ ಮಲ್ಪರ್ಗೋಸ್ಕರ ಒಂದು ಕಾರ್ಯಕ್ರಮ ಪಾಡೋಡು ವಿನಃ ನಮ್ಮ ಬ್ಯಾಂಕಿನ ಕುಡಾತ್ ನಷ್ಟ ಮತ್ತೆ ನಮಗೆ ಕೆಟ್ಟ ಒಂಜಿ ಬುರ್ಚಾಂದ ಪುದರ್ ಕನಪನಂಚಿನ ಬೇಲೆ ಮೋದಿಯರು ಮತ್ತೊಂದುಲ್ಲೇರಿ ಖಂಡಿತವಾದಿನ ಒಂದು ತಪ್ಪು ದಯಂದು ಬಂದಂಡ ಇನಿ ಓಪುರ ನಮ್ಮ ಜಿಲ್ಲೆಡ್ ಲಾಭಡು ಉಪ್ಪುನಂಚಿನ ಉದ್ದಿಮೆಲುಂಡ ಅವು ವಿಮಾನ ನಿಲ್ದಾಣ ಆದುಪ್ಪು ಅವೆಲ್ಲ ಇನಿ ಪ್ರೈವೇಟ್ ಮಲ್ಪರೆ ಬಿದ್ದಾರ್ದೇರಿ ಅವಿನ ಏರಗ ಇನಿ ಮಾರ್ರೆ ಬಿದ್ದಾರ್ದೇರಿ ಅಂಚನೆ ರೈಲ್ವೆ ಇಲಾಖೆಗೆ ಬತ್ತನ ರೈಲ್ವೆ ಇಲಾಖೆ ಇನಿ ಖಾಸಗೀಕರಣ ಮಲ್ಪರೆ ಬಿದ್ದಾರ್ದೇರಿ ನೆಕ್ ತಕ್ಕ ಉತ್ತರ ಕೊರಡು ಒಂದು ಬಾರಿ ನಮ್ಮನೆ ಒಂಜಿ ರಾಜಕೀಯ ಪಕ್ಷದ ಘೋಷಣೆ ನಿಖಲು ವಿಮರ್ಶೆ ಮಲ್ಪಡು ಈ ಊರ್ದಕ್ಕಲು ಈ ಪ್ರಜೆಕ್ಕಲು ಈ ಮತದಾರರು ವಿಮರ್ಶೆ ಮಲ್ಪಡು ದಯಂದು ಬಣ್ಣಣ್ಣ ನಮ್ಮ ಓಟು ಕೊಡ್ತು ಈ ಊರ್ದಕ್ಕಲು ಓಟು ಕೊಡ್ತು ಮಕ್ಳಿನ ಗೆಲ್ಪಾದೀನಿ ಮಿತ್ತಿನ ಪಟ್ಟಡ ಕುಲಾದೀನಿ ನಮ್ಮ ಬೇಲೆ ಮಲ್ಪರ ಅತ್ತಂದೆ ಅಂಬಾನಿ ಅದಾನಿ ನಕಲ ಬೇಲೆ ಮಲ್ಪರ ಖಂಡಿತ ಈ ಊರ್ದ ಜನಕುಲ ಮಕ್ಳಿನ ಆಯ್ಕೆ ಮಂತ್ರಿ ಪಂಪುನ ನಿರ್ಧಾರ ನೀನು ಕೈದೆ ದೆಪ್ಪಡು ಉದಾಹರಣೆಗೆ ನಮ್ಮ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗಂದಿಲ್ಲ ರೈಲ್ವೆ ಸ್ಟೇಷನ್ ಕೇರಳದ ಗುಜರಾತ್ ಮಹಾರಾಷ್ಟ್ರದ ನಮ್ಮ ರೈಲ್ವೆ ಬಂದಾಗ ನಂಗೆ ಮಸ್ತ್ ಖುಷಿ ಆಗುಂಡು ಟೈಮ್ ಕೊಡುದಿಲ್ಲ ಜಾಸ್ತಿ 1 ಗಂಟೆ ಬೇಗ ಇನ್ನು ಟ್ರೈನ್ ಬತ್ತಂಡೆ ನಮ್ಮ ಇನ್ನು ಕುಡ್ಲಾಗೆ ಎತ್ತು ಅಂದ್ ಬಂದಾಗ ಒಂದು ವೇಳೆ ಕೆನ್ನೂರು ಬಿದಾರ್ದು ಬೇಗ ಒಂದು ವೇಳೆ ಬತ್ತಂದಲ್ಲ ಇನ್ನು ಮಂಜೇಶ್ವರಡ ಅಥವಾ ತೊಕ್ಕೋಟಡ ಅಥವಾ ಮಾರಂಗೇಟಡ ಜಪ್ಪುಡ ಟ್ರೈನ್ 1 ಗಂಟೆ 2 ಗಂಟೆ ಮೂಲೆ ಉಂಟು ನಂಚಿನ ಸಂದರ್ಭ ಉಂಡು ಸಂಕಟ ಬಾಕಿ ಸಂದರ್ಭ ಉಂಡು ದಾಯಂದು ಬಂಡ ಮೂಲು ಏತ್ ರೈಲು ಜಾಸ್ತಿ ಆತನ ಆತ ಪ್ಲಾಟ್ಫಾರ್ಮ್ ಖಂಡಿತವಾದ ಜಾಸ್ತಿ ಆತಜಿ ಮೂಲು ಬತ್ತಿನ ಒಂದೇ ಟ್ರೈನ್ಗೆ ಪ್ಲಾಟ್ಫಾರ್ಮ್ ಇಂಪ್ಲಿಮೆಂಟ್ ಆತಜಿ ರೈಲ್ವೆ ಸ್ಟೇಷನ್ ಒಂದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಒಂದು ಕೇಂದ್ರ ಸರ್ಕಾರದ ಅಧೀನಾಗ ಬರ್ಪಣಂಚಿನ ರೈಲ್ವೆ ಸ್ಟೇಷನ್ ನೆಟ್ಟಿಗೆ ಎತ್ತೋ ಬಡಪಾಯಿ ವಿದ್ಯಾರ್ಥಿನಕ್ಲಿಗೆ ಆದಪ್ಪು ಬೇಲನಕ್ಲಿಗೆ ಆದಪ್ಪು ಮಸ್ತ್ ಕಷ್ಟನ ಅನುಭವಿಸ್ತು ನಿತ್ಯ ಕಷ್ಟನ ಅನುಭವಿಸುವುದಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಆಪಿನ ಒಂಜೇ ಕೇಂದ್ರ ಸರ್ಕಾರ ಆಪಿನ ಒಂಜೇ ಬೇಲೆ ಇನಿ ಆ ಒಂದಿಜ್ಜಿ ದಿನಾಲ ಸುಳ್ಳು ಪಂಡದ ಒಂಜಿ ಸುಳ್ಳು 100 ಸುಳ್ಳು ಮಂತದ ಸತ್ಯ ಮಂತೊಂದು ಇನಿ ಜನಕ್ಲೇನು ಮಂಗೆ ಮಲ್ಪುನ ಒಂಜಿ ಕಾರ್ಯಕ್ರಮ ಅಂತಂದೆ ಒವೇ ಒಂಜಿ ಬೇಲೆ ಆ ಒಂದಿಜ್ಜಿ ದಾಲ ಬರ್ಚಿ ಮಂಗಲ ಮುಖೇರ್ನಕ್ಲೆ ಕೊಡ್ತಿನ ಒಂಜಿ ಕಾನೂನು ಮಂಗಲ ಮುಖೇರಿ ಕೇವಲ ಬೆರಳೆಣಿಕೆ ದಾತು ಉಪ್ಪುನ ಮಂಗಲ ಮುಖೇರಿಗೆ ನಮ್ಮ UPA ಸರ್ಕಾರ ಕೊಡ್ತಿನ ಕಾನೂನು ಇನಿ ದೆತ್ತದೆ ಅಕುಲ್ಲ ಇನಿ ಬೀದಿಗೆ ಉಂತದು ಅಕುಲ್ಲ ಇನಿ ಪ್ರತಿಭಟನೆ ಮಲ್ಪುನ ಅಂಚಿನ ಒಂಜಿ ಪರಿಸ್ಥಿತಿಗೆ ಮೋದಿ ಸರ್ಕಾರ ಬತ್ತಂದಾಂಡ ಕೂಡ ಹೆಂಚಿನ ಆವಡು ಬಂದು ಇನಿ ಆಲೋಚನೆ ಎಲ್ಲಾ ದೇಶಗಳನ್ನ ಸುತ್ತುತ್ತಾರೆ. ಪಾರ್ಲಿಮೆಂಟ್ ನಲ್ಲಿ ದೊಡ್ಡ ಚರ್ಚೆ ಆಗುತ್ತದೆ. ಚರ್ಚೆ ಆಗುವಾಗ ನಮ್ಮ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ನರೇಂದ್ರ ಮೋದಿ ಅವರಿಗೆ ನೀವು ವಿದೇಶ ಸುತ್ತಿ ಏನು ಆಗ್ಲಿಲ್ಲ, ನೀವು ಟೂರಿಸ್ಟ್ ಪ್ರಧಾನಮಂತ್ರಿ ಅಂತ ಹೇಳಿಕೊಂಡು. ಈಗ ಇಲ್ಲಿ ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸುವಂತಹ ಪ್ರಶ್ನೆ. ವಿಜಯ ಬ್ಯಾಂಕು ನಮ್ಮ ಈ ಊರಿನ, ನಮ್ಮ ಈ ತುಳುನಾಡಿನ, ನಮ್ಮ ಈ ಒಂದು ಸಂಸ್ಕೃತಿಯ ಪ್ರತೀಕ. ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸುವಂತ ಮೊದಲು ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ವಿಲೀನಗೊಳಿಸಿದ್ದಾರೆ. ಆ ಬ್ಯಾಂಕ್ ಕೂಡ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಈ ಬ್ಯಾಂಕು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಈ ದೇಶದಲ್ಲಿ ಬ್ಯಾಂಕಿಂಗ್, ವೈದ್ಯಕೀಯ ರಂಗ, ವಿದ್ಯಾರಂಗದಲ್ಲಿ ಹೆಸರುವಾಸಿಯಾದಂತಹ ಒಂದು ದಕ್ಷಿಣ ಕನ್ನಡ ಜಿಲ್ಲೆ. ಉದಾಹರಣೆಗೆ ಕಾರ್ಪೊರೇಷನ್ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ಥಾಪನೆ ಮಾಡಿದ್ದು. ಕೆನರಾ ಬ್ಯಾಂಕ್ ಅದೇ ರೀತಿ ಕರ್ನಾಟಕ ಬ್ಯಾಂಕ್. ಇನ್ನು ಈಗಾಗಲೇ ವಿಜಯ ಬ್ಯಾಂಕ್ ಅನ್ನು ಹೇಗಾದರೂ ಮಣ್ಣು ಮುಕ್ಕಿಸಿ ಆದ ಮೇಲೆ ಇನ್ನು ನೆಕ್ಸ್ಟ್ ಬರುವುದು ಕರ್ನಾಟಕ ಬ್ಯಾಂಕಿಗೆ. ಕರ್ನಾಟಕ ಬ್ಯಾಂಕಿನ ಪೇಪರು ಈಗಾಗಲೇ ಇದೀಗ ತಾನೇ ಬಂದ ಸುದ್ದಿಗಳ ಪ್ರಕಾರ ಅದು ಕೂಡ ರದ್ದಾಗುತ್ತಾ ಉಂಟು. ವಿಜಯ ಬ್ಯಾಂಕು ಅಂತ ಹೇಳಿದರೆ ಕಳೆದ ಸಲ 21 ದೇಶದ 21 ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಅತ್ಯಂತ ಹೆಚ್ಚು ಲಾಭವನ್ನು ತೋರಿಸಿದಂತಹ ಬ್ಯಾಂಕು ಅಂತ ಹೇಳಿದ್ರೆ ಒಂದು ಇಂಡಿಯನ್ ಬ್ಯಾಂಕ್ ಮತ್ತು ಒಂದು ವಿಜಯ ಬ್ಯಾಂಕ್. ಅದರ ಲಾಭ ಈಗ 727 ಕೋಟಿ ರೂಪಾಯಿ ಉಂಟು. ಇಲ್ಲಿ ಒಂದು ಪ್ರಶ್ನೆ ಇರುವುದು ಅಂತ ಹೇಳಿದ್ರೆ, ಲಾಭದಲ್ಲಿ ಇರುವಂತಹ ಬ್ಯಾಂಕ್ ಅನ್ನ ಬರೋಡಾ ಬ್ಯಾಂಕಿನಂತಹ ನಷ್ಟದಲ್ಲಿರುವಂತಹ ಬ್ಯಾಂಕಿಗೆ ವಿಲೀನಗೊಳಿಸುವುದು ಯಾವ ನ್ಯಾಯ ಅಂತ ಹೇಳಿಕೊಂಡು. ಇದೇ ರೀತಿ ನಮ್ಮ ಈ ಮೋದಿ ಸರ್ಕಾರ ಬಂದ ಮೇಲೆ ಸಿಬಿಐಯಲ್ಲಿ ಒಳ್ಳೆ ರೀತಿಯಲ್ಲಿ ಇಲ್ಲ. ಸಿಬಿಐ ಅಧಿಕಾರಿಗಳ ಆಫೀಸಿಗೆ ದಾಳಿ ಮಾಡುವುದು ಅಂತ ಹೇಳಿದರೆ ಸ್ವಾತಂತ್ರ್ಯ ಬಂದು ಇದು ಚರಿತ್ರೆಯಲ್ಲಿ ಪ್ರಥಮ ಬಾರಿಯಾಗಿ. ಅದೇ ರೀತಿ ನಮ್ಮ ಕರ್ನಾಟಕದ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಈ ದೇಶಕ್ಕೆ ಅತ್ಯಂತ ಹೆಚ್ಚು ರಕ್ಷಣೆಗೆ ಸಾಮಾನನ್ನು ಒದಗಿಸುವಂತಹ ಸಂಸ್ಥೆಗೆ ಆ ರಫೇಲ್ ಅನ್ನು ಯುದ್ಧ ವಿಮಾನವನ್ನು ಕಾಂಟ್ರಾಕ್ಟ್ ಕೊಡುವುದನ್ನು ಬಿಟ್ಟು ಇವತ್ತು ಫ್ರಾನ್ಸಿನ ಕಂಪನಿಗೆ ಇವರು
ನಮ್ಮ ಮೋದಿ ಸರ್ಕಾರ ಬಂಧುಗಳೇ, ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಡೀಲಿಂಗ್. ಆದ್ದರಿಂದ ಇವತ್ತು ಮೋದಿ ಅವರು ಹೇಳಿದರು, ನಾವು ಚುನಾವಣೆಯಲ್ಲಿ ನಿಂತು ಸ್ಪರ್ಧೆ ಮಾಡಿ ಗೆದ್ದಾಗ ಮೋದಿ ಅವರು ಹೇಳಿದರು, ನಾನು ದಾವೂದನ್ನು ತರ್ತೇನೆ ಅಂತೇಳಿ, ದಾವೂದ್ ಇಬ್ರಾಹಿಮನ್ನು ತರ್ತೇನೆ ಅಂತೇಳಿ. ಇವತ್ತಿನವರೆಗೆ ತರಲಿಕ್ಕೆ ಆಗುವುದಿಲ್ಲ. ಈಗ ಇವರು ತರುವುದು ಯಾರನ್ನು ಗೊತ್ತುಂಟ? ವಿಜಯ ಮಲ್ಯರನ್ನು ತರುವುದು. ಇಲ್ಲಿಂದಲೇ ಕಳಿಸಿಕೊಟ್ಟದ್ದು ವಿಜಯ ಮಲ್ಯರನ್ನು. ವಿಜಯ ಮಲ್ಯ ಹೋಗುವಾಗ ಪಾರ್ಲಿಮೆಂಟಿನ ಗೇಟ್ನಲ್ಲಿ ಅರುಣ್ ಜೇಟ್ಲಿಗೆ ಕೈ ಕೊಟ್ಟು ಹೋಗ್ತಾರೆ, ಸ್ಟೇಕ್ ಕೊಟ್ಟು. ಇಲ್ಲಿ ಇವರೇ ಕಳಿಸುವುದು, ಇವರೇ ತರುವುದು. ಇದು ಒಂದು ದೊಡ್ಡ ಪೌರುಷ. ಆದ್ದರಿಂದ ದಯಮಾಡಿ ಈ ವಿಜಯ ಬ್ಯಾಂಕಿನ ವಿಲೀನದ ಬಗ್ಗೆ ಮೋದಿಯವರಿಗೆ ಧಿಕ್ಕಾರ ಅಂತ ಹೇಳಿಕೊಂಡು ಒಂದೆರಡು ಘೋಷಣೆ. ನಮ್ಮದಿದೋ ನಮ್ಮದಿದೋ ವಿಜಯ ಬ್ಯಾಂಕ್ ನಮ್ಮದಿದೋ, ಕೂಗುತ್ತಿದೆ ಕೂಗುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ, ಕಾಡುತ್ತಿದೆ ಕಾಡುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ, ಕೊರಗುತ್ತಿದೆ ಕೊರಗುತ್ತಿದೆ ವಿಜಯ ಬ್ಯಾಂಕಿನ ನೌಕರ ವರ್ಗ. ಅಚ್ಚೆ ದಿನ್ ಯಾರಿಗೆ ಬಂತು ಅಚ್ಚೆ ದಿನ್, ಅಚ್ಚೆ ದಿನ್ ಯಾರಿಗೆ ಬಂತು ಅಚ್ಚೆ ದಿನ್. ಊರಿನ ಎಂಪಿ ಕಟೀಲರೇ ಎಲ್ಲಿದ್ದೀರಿ ಎಲ್ಲಿದ್ದೀರಿ, ಊರಿನ ಎಂಪಿ ಕಟೀಲರೇ ಎಲ್ಲಿದ್ದೀರಿ ಎಲ್ಲಿದ್ದೀರಿ. ಪಂಚರಾಜ್ಯದ ಸೋಲಿನ ನೆನಪು ನಿನಗಿರಲಿ ನಿನಗಿರಲಿ, ಪಂಚರಾಜ್ಯದ ಸೋಲಿನ ನೆನಪು ನಿನಗಿರಲಿ ನಿನಗಿರಲಿ. ನೀರವ ಮೋದಿ ಲಲಿತ್ ಮೋದಿ ದೇಶದ ಮೋದಿಗೆ ಧಿಕ್ಕಾರ, ನೀರವ ಮೋದಿ ಲಲಿತ್ ಮೋದಿ ದೇಶದ ಮೋದಿಗೆ ಧಿಕ್ಕಾರ, We want Vijaya Bank. We want Vijaya Bank. जोर से बोलो प्यार से बोलो, We want Vijaya Bank. जोर से बोलो प्यार से बोलो, We want Vijaya Bank. जोर से बोलो प्यार से बोलो, We want Vijaya Bank. जोर से बोलो प्यार से बोलो, We want Vijaya Bank. जोर से बोलो प्यार से बोलो, We want Vijaya Bank. ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ, ಆ ಡ್ಯೂಟಿಗೆ ಜಾಯಿನ್ ಆಗುವಾಗ ಇಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವಿಜಯ ಬ್ಯಾಂಕಿನ ಮ್ಯಾನೇಜರ್, ಅಲ್ಲಿಯ ಬ್ರಾಂಚ್ ಅಲ್ಲಿ ಒಬ್ಬ ಮ್ಯಾನೇಜರ್ ಆಲ್ರೆಡಿ ಇದ್ದಾನೆ, ಅದು ಬ್ಯಾಂಕ್ ಆಫ್ ಬರೋಡಾ. ಆಗ ಇವರು ಅಲ್ಲಿ ಹೋಗಿ ಏನು ಕ್ಲರಿಕಲ್ ಪೋಸ್ಟಿಗೆ ಕೂತ್ಕೊಳ್ಬೇಕು. ಇದು ದೊಡ್ಡ ಸಮಸ್ಯೆ. ಮತ್ತೊಂದು ಏನಂತ ಹೇಳಿದ್ರೆ, ಈ ವಿಜಯ ಬ್ಯಾಂಕಿನ ಈಗ ಹೇಳಿದರು 15,000ರಿಂದ 20,000 ಮಂದಿ ನೌಕರರಿದ್ದಾರೆ. ಇದರಲ್ಲಿ ಸಾಧಾರಣ 2,000 3,000 ಮಂದಿ ರಿಟೈರ್ಮೆಂಟ್ ಇದ್ದಿನವರು. ಇವರಿಗೆ ಈ ಒಂದು ವಿಲೀನದಲ್ಲಿ ಇವರ ಗತಿ ಏನು ಅಂತ ಹೇಳಿ ನಾವು ಚಿಂತೆ ಮಾಡಬೇಕು. ಆಗ ನನಗೆ ಪುಣ್ಯಕೋಟಿ ಒಂದು ಕಥೆ ನೆನಪಾಗ್ತಾ ಉಂಟು. ಅದನ್ನು ಒಂದು ಚಿಕ್ಕ ಒಂದು ಈ ಪುಣ್ಯಕೋಟಿ ಅಲ್ಲಿ ಹೇಳ್ತಾ ಉಂಟಲ್ಲ, ಅದರಲ್ಲಿ ಒಂದು 1969 ಜುಲೈ 19ರಂದು ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಬ್ಯಾಂಕ್ಗಳನ್ನು, ಈ ದೇಶದ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಯಾಕಂತ ಹೇಳಿದ್ರೆ ಬಡವರಿಗೆ ಇದು ಉಪಕಾರ ಆಗಬೇಕು ಅಂತ. ಈಗ ಒಂದು ವೇಳೆ ನಮ್ಮ ಜನಾರ್ದನ ಪೂಜಾರಿಯವರು ಮುಂಚಿನ ಹಾಗೆ ಇರುತ್ತಿದ್ದರೆ ಸಾಲ ಮೇಲದ ನೇತಾರ, ಈಗ ಅವರ ಸ್ಟೇಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತಾ ಇದೆ. ಈಗ ಪುಣ್ಯಕೋಟಿ, ಆ ಪುಣ್ಯಕೋಟಿಯ ಒಂದು ಈ ನೌಕರನ ಒಂದು ಕಷ್ಟ. ಯಾರ ಬಲಿಯಲ್ಲಿ ಹೇಳಲಮ್ಮ, ಯಾರ ಬಲಿಯಲ್ಲಿ ತೆರಳಲಮ್ಮ, ನಾಟ ಒಡೆಯನ ಮಾತು ಕೇಳಿ ಕಣ್ಣ ನೀರು ಬಂದಿತು, ಕಣ್ಣ ನೀರು ಬಂದಿತು. ಯಾರ ಬಲಿಯಲ್ಲಿ ಹೇಳಲಮ್ಮ, ಯಾರ ಬಲಿಯಲ್ಲಿ ತೆರಳಲಮ್ಮ, ನಾಟ ಒಡೆಯನ ಮಾತು ಕೇಳಿ ಕಣ್ಣ ನೀರು ಬಂದಿತು. ಕುಟುಂಬವೇ ಗಳ ಹತ್ತಿತು, ಕುಟುಂಬವೇ ಕಲ ಹತ್ತಿತು. ಸತ್ಯವೇ ಭಗವಂತನೆಂಬ ವಿಜಯ ಬ್ಯಾಂಕಿನ ಕಥೆಯಿದು, ಸತ್ಯವೇ ಭಗವಂತನೆಂಬ ವಿಜಯ ಬ್ಯಾಂಕಿನ ಕಥೆಯಿದು. ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ಈ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂತಹ ಒಂದು ಬ್ಯಾಂಕ್ ವಿಜಯ ಬ್ಯಾಂಕ್. ಬಹುಶಃ ನಮ್ಮ ಮಿತ್ರರೊಬ್ಬರು ಮಾತಾಡುವಾಗ ಹೇಳಿದರು, ವಿಜಯ ಬ್ಯಾಂಕ್ ಬಂಟ್ನವರು ಬಹಳಷ್ಟು ತ್ಯಾಗವನ್ನು ಮಾಡಿದರು.
AB ಶೆಟ್ಟಿ ಅಂತ ಒಬ್ಬ ಮಹಾನಾಯಕರು ಈ ಬ್ಯಾಂಕಿನ ಫೌಂಡರ್. ಇವರು ಈ ವಿಜಯ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಬಹುಶಃ ಒಂದೇ ಕಾಂಗ್ರೆಸ್ನವರಿಗೆ ಮಾಡಿದ್ದಲ್ಲ ಇದು ಈ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಡಿದಂಥ ಒಬ್ಬ ವ್ಯಕ್ತಿಯವರು. ಅದನ್ನು ಸುಂದರರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಅದು ಬೆಳವಣಿಗೆ ಕಂಡು ಈ ಜಿಲ್ಲೆಯ ಬಹಳಷ್ಟು ಜನ ಈ ಬ್ಯಾಂಕ್ನಲ್ಲಿ ಮಾಡಿದ್ದಾರೆ. ಇವತ್ತು ಈ ವಿಜಯ ಬ್ಯಾಂಕು ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳು 2 ಬ್ಯಾಂಕ್ಗಳು ಮಾತ್ರ ಲಾಭದಾಯಕದಲ್ಲಿದೆ ಅಂತ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ವಿತ್ತ ಖಾತೆಯಿಂದ ಪ್ರಕಟಣೆ ತಿಳಿಸ್ತದೆ. ಆದರೆ ಇಲ್ಲಿ ನಾವು ಈ ಊರಿನ ಜನ, ಈ ದೇಶದ ಜನ ನಾವು ಇಲ್ಲಿ ಚಿಂತನೆ ಮಾಡಬೇಕಾದ್ದು ಏನು ಅಂತ ಹೇಳಿದ್ರೆ, ಒಂದು ಬ್ಯಾಂಕು ಸಮೃದ್ಧವಾಗಿ ಬೆಳೆದು ಅದು ಲಾಭದಾಯಕವಾಗಿ ಕೆಲಸ ಮಾಡಿಕೊಂಡು ಜನರಿಗೆ ಅದರಿಂದ ಪ್ರಯೋಜನ ಆಗತಕ್ಕಂಥ ಈ ಸಂದರ್ಭದಲ್ಲಿ ಈ ಬ್ಯಾಂಕನ್ನು ಬೇರೆ ಬ್ಯಾಂಕ್ಗಳಿಗೆ ಮರ್ಜಿ ಮಾಡುವುದು ಅಥವಾ ಮಾರುವಂಥ ಉದ್ದೇಶ ಏನು? ನೀವು ಈ ಜಿಲ್ಲೆಯಲ್ಲಿ ಹುಟ್ಟಿದ್ದೇ ಹೌದಾದರೆ ಇದಕ್ಕೆ ಪ್ರತಿಭಟನೆಯನ್ನು ಮಾಡಬೇಕು. ಇದರ ಬಗ್ಗೆ ತೀವ್ರವಾದಂಥ ಒಂದು ಗಂಭೀರವಾದಂಥ ಆ್ಯಕ್ಷನ್ ತಾವು ತಗೊಳ್ಬೇಕು ಮುಂದಿನ ದಿನಗಳಲ್ಲಿ. ಇನ್ನು ಬರೇ 90 ದಿವಸದಲ್ಲಿ ಈ ದೇಶಕ್ಕೆ ಚುನಾವಣೆ ಬರ್ತದೆ. ಇವತ್ತು ನಾಟಕ ಮಾಡ್ತಾ ಇದ್ದಾರೆ. ಬಹುಸಂಖ್ಯೆಯವರಲ್ಲಿ ಕೂಡ ಹಿಂದುಳಿದವರಿಗೆ ಶೇಕಡ 10% ಕೊಟ್ಟು ಕಾನೂನಿನಲ್ಲಿ ಅದು ಬರುವುದಿಲ್ಲ. ಯಾಕಂದ್ರೆ 29-40-90% ಶೇಕಡ ಈಗಾಗಲೇ ಮೀಸಲಾತಿ ಕೊಟ್ಟಾಗಿದೆ. ಇನ್ನು 10% ಕೊಟ್ಟರೆ 109% ಆಗ್ತದೆ. ಎಲ್ಲಿ ಕೊಡೋದು, ಹೇಗೆ ಕೊಡೋದು? ಇದಕ್ಕೆ ಕಾನೂನಿದೆ. ಕೇಂದ್ರ ಸರ್ಕಾರದಲ್ಲಿ ಕಾನೂನು ತಿಳಿದಂಥವರು ಯಾರೋ ಒಬ್ಬರು ವ್ಯಕ್ತಿಗಳು ಇದ್ದಾರೆ ಎಂಬುದನ್ನು ನಾವು ಮೋದಿಗೆ ಸವಾಲಾಗ್ತಾ ಇದ್ದೇವೆ. ನಿಮಗೆ ಕಾನೂನು ತಿಳಿದಿದ್ರೆ ನೀವು ಕಾನೂನಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿ. ಯಾವುದೇ ಸರ್ಕಾರವಿರಲಿ, ನಿಮ್ಮ ಸರ್ಕಾರವನ್ನು ನಾವು ಟೀಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ನೀವು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಜನ ನಿಮ್ಮನ್ನು ಗುರುತಿಸ್ತಾರೆ. ನೀವು ಮಾಡಿದಂಥದ್ದೇನು? ಈ 4.5 ವರ್ಷದಲ್ಲಿ ಇಡೀ ದೇಶದ ಎಲ್ಲ ಮೂಲಕ ಉದ್ದಗಲಕ್ಕೆ ನೀವು ಹೋಗಿದ್ದೀರಿ. ಇವತ್ತು ನಮ್ಮ ಮಿತ್ರರು ಹೇಳಿದರು, ಬೆಂಗಳೂರಿನ ಏರೋಟ್ರ್ಯಾಕ್ ವಿಮಾನ ನಿಲ್ದಾಣವನ್ನು ನೀವು ಮಾರಾಟ ಮಾಡಿ ಆಯ್ತು. ಯಾರಿಗೆ? ಫ್ರಾನ್ಸಿ ಕಂಪನಿಯವರಿಗೆ ಮಾರಾಟ ಮಾಡಿ. ದೇಶದಲ್ಲಿ ಏನು ಇರುವುದು? ರಫೇಲ್ ಹಗರಣ ಆಯ್ತು, ಮುಗಿಯಿತು. ಮೊನ್ನೆ ಇತ್ತೀಚೆಗೆ ನೋಡಬಹುದು, ನಮ್ಮ ಮಿತ್ರರು ಹೇಳಿದರು, ಮಂಗಳೂರಿನ ವಿಮಾನ ನಿಲ್ದಾಣವನ್ನು ಖಾಸಗೀಕರಣ ಮಾಡ್ತಾರೆ. ಇನ್ನಿರುವುದು ಒಂದು ಮಂಗಳೂರಿನಲ್ಲಿರ್ತಕ್ಕಂಥ ಪೋರ್ಟ್ ಮಾತ್ರ. ಅದನ್ನು ಮಾರಾಟ ಮಾಡಿದರೆ ಇನ್ನು ಈ ದೇಶದಲ್ಲಿ ಏನು ಉಳಿಯುವುದು? ನೀವು ಈ ಜಿಲ್ಲೆಯ ಜನ ಹೌದಾದ್ರೆ, ನೀವು ಈ ಜಿಲ್ಲೆಯ ನೀರನ್ನು ಕುಡಿದಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಮೋದಿ ಅವರನ್ನು ನೀವು ಫಾರಿನ್ಗೆ ಕಳಿಸಬೇಕು. ಅವರು ಫಾರಿನ್ನಲ್ಲೇ ಮಜಾ ಮಾಡ್ತಾ ಇರಲಿ ಅಂತ ಹೇಳಿಕೊಂಡು ನಮ್ಮೆಲ್ಲ ಈ ದೇಶದ ಜನತೆಗೆ ಅಭಿನಂದಿಸ್ತೇನೆ. ನಾವೆಲ್ಲರೂ ಇವತ್ತು ನಾವು ಸಹಕಾರ ಮಾಡಬೇಕು. ಮೋದಿಗೆ ಆದ್ರೆ ನರೇಂದ್ರ ಮೋದಿ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಮತವನ್ನು ಪಡೆದು ಇವತ್ತು ಲೋಕಸಭೆಯ ಸದಸ್ಯರಾಗಿ ಸಂಸತ್ ಸದಸ್ಯರಂತ ಅನಿಸಿಕೊಂಡಿರತಕ್ಕಂತ, ಹೇಳಲಿಕ್ಕೆ ನಾನು ಕೂಡ ಒಬ್ಬ ಬಂಟ ಅಂತೇಳಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿಕೊಂಡು ಬಂದಿರತಕ್ಕಂತ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಅವರಿಗೆ ಬೆಂಬಲವಾಗಿ ನಿಂತಿರತಕ್ಕಂಥ ಈ ಪ್ರದೇಶದ ಅನೇಕ ಕಾಂಗ್ರೆಸ್, ಬಿಜೆಪಿ, ಭಾರತೀಯ ಜನತಾ ಪಕ್ಷದ ನಾಯಕರೇ, ದಯವಿಟ್ಟು ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರೂ ಇದ್ರೆ ಸ್ವಲ್ಪ ಈಚೆಗಡೆ ಬಂದು ಕಿವಿಯನ್ನು ಕೊಡಬೇಕು ಅಂತ ಹೇಳಲಿಕ್ಕೆ ಪ್ರಪ್ರಥಮವಾಗಿ ವಿನಂತಿಯನ್ನು ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ನಮಗೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರನ್ನ ಅಂದ್ರೆ ಕಾಂಗ್ರೆಸ್ ವಿರೋಧಿಗಳನ್ನ ನೇರವಾಗಿ ಮಾತನಾಡುವಂತ ಅಭ್ಯಾಸ ಅದು ದಿನೇಶ್ ಇದು ಅಂತ ಹೇಳಿಕ್ಕೆ ಓಪನ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಳೆದ 9.5 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಸಮಾಜದ ಯಾವುದೇ ಒಂದು ಹಕ್ಕುಪತ್ರ ಇರಬಹುದು, ಒಂದು ವೃದ್ಧಾಪ್ಯ ವೇತನ ಇರಬಹುದು, ಒಂದು ಬಡವನಿಗೆ ಒಂದು ಯಾವುದೇ ಒಂದು ಉಪಕಾರವನ್ನು ಮಾಡಿ ಗ್ರಾಮ ಪಂಚಾಯತ್, ನಗರ ಪಂಚಾಯತ್, ಪುರಸಭೆ ಇವುಗಳ ವ್ಯವಸ್ಥೆ ಎನ್ನುವುದನ್ನೇ ತಿಳ್ಕೊಳ್ಳದಂತ ಒಬ್ಬ ಸಂಸತ್ ಸದಸ್ಯರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ದೌರ್ಭಾಗ್ಯದವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ತಂತ್ರದಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಅನ್ನುವಂಥ ವ್ಯವಸ್ಥೆ ಇದೆ. ಸನ್ಮಾನ್ಯ ಲೋಕಸಭಾ ಸದಸ್ಯರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ದೇಶದಲ್ಲಿರತಕ್ಕಂಥ ಕಾನೂನಿನಲ್ಲಿ ಏನಾದರೂ ಬದಲಾವಣೆಯನ್ನು ತರಬೇಕು ಅಂದಾಗ ಎಲ್ಲಿ ಮಾಡಲಿಕ್ಕೆ ಆಗ್ತದೆ ಅನ್ನುವುದನ್ನು ತಾವು ತಿಳ್ಕೊಂಡವರು ಅಂತ ನಾನು ಭಾವಿಸ್ತೇನೆ. ಲೋಕಸಭೆ ಇರುವಂಥದ್ದು ಯಾಕೆ? ಯಾವುದಾದ್ರೂ ಒಂದು ಕಾನೂನಿನ ತಿದ್ದುಪಡಿ ಮಾಡುವಾಗ, ಯಾವುದೇ ಒಂದು ವಿಚಾರವನ್ನು ಬದಲಾವಣೆ ಮಾಡುವಾಗ
ಯಾವುದೇ ಒಂದು ಸಮುದಾಯಕ್ಕೆ ಅದು ಒಂದು ಜನರಿಗೆ ತೊಂದರೆ ಆಗ್ತದೆ ಅಂದಾಗ ಆ ಕಾನೂನನ್ನು ತಿದ್ದುಪಡಿ ಮಾಡಲಿಕ್ಕೆ ಇರತಕ್ಕಂಥದ್ದೇ ಪಾರ್ಲಿಮೆಂಟ್, ಲೋಕಸಭೆ ಅನ್ನುವುದನ್ನ ನಾನಿವತ್ತು ನಿಮಗೆ ಹೇಳಿಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಆದ್ರೆ ಇದು ನಮ್ಮ ದೌರ್ಭಾಗ್ಯ ಅಂತ ಹೇಳಬೇಕಾಗ್ತದೆ. ಲೋಕಸಭೆಯಲ್ಲಿ ಒಂದು ವಿಧೇಯಕವನ್ನು ಮಂಡನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಲೋಕಸಭೆಯಲ್ಲಿ ನಿಮಗೆ ಅವಕಾಶ ಇತ್ತು. ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ಅವಿಭಜಿತ ಉಡುಪಿ ಜಿಲ್ಲೆ ಒಟ್ಟಾಗಿದ್ದಂತಹ ಸಂದರ್ಭದಲ್ಲಿ ವಿಜಯ ಬ್ಯಾಂಕಿನ ಉದ್ಭವ ಆಯಿತು. ಆವತ್ತಿನ ಕಾಲದಲ್ಲಿ ಯಾವುದೇ ಬ್ಯಾಂಕಿನ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಮುಲ್ಕಿ ಸುಂದರಾಮ ಶೆಟ್ಟಿ ಅವರು ಈ ಒಂದು ಪ್ರದೇಶದಲ್ಲಿರತಕ್ಕಂಥ, ಈ ಜಿಲ್ಲೆಯಲ್ಲಿರತಕ್ಕಂಥ ರೈತಾಪಿ ವರ್ಗದ ಕೇವಲ ಬಂಟ ಸಮುದಾಯ ಅಲ್ಲ, ಎಲ್ಲ ಜಾತಿ ಎಲ್ಲ ಮತದ ಜನ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕಾರಣವನ್ನ ಇಟ್ಟುಕೊಂಡು ವಿಜಯ ಬ್ಯಾಂಕ್ ಅನ್ನುವಂಥ ಸ್ಥಾಪನೆಯನ್ನು ಮಾಡಿದ್ರು. ಬಾವಟಗುಡ್ಡಿಯಲ್ಲಿ ಒಂದು ರಸ್ತೆಗೆ ಸುಂದರಾಮ ಶೆಟ್ಟಿ ಅವರ ಹೆಸರನ್ನು ಇಡಲಿಲ್ಲ ಅಂದಾಗ ನ್ಯಾಯಾಲಯದಿಂದ ತಡೆ ಬಂದ ಕಾರಣವಾಗಿ ಹೆಸರನ್ನ ಇಡಲಿಲ್ಲ ಬಿಜೆಪಿ ಅವರೇ. ಆವತ್ತು ಏನು ಮಾಡಿದ್ರಿ ನೀವು? ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ರಿ. ಇಡೀ ಬಂಟ ಸಮುದಾಯ ಕಾಂಗ್ರೆಸ್ಗೆ ವಿರೋಧ ಮಾಡುವ ರೀತಿಯಲ್ಲಿ ನಳಿನ್ ಕುಮಾರ್ ಅವರೇ ಭಾಷಣ ಮಾಡಿದಿರಿ. ನೀವು ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಅವರೇ ನೀವು ಕೂಡ ಪ್ರತಿಭಟನೆಯನ್ನು ಮಾಡಿದ್ರಿ. ಇವತ್ತು ಎಲ್ಲಿ ಹೋಗಿದ್ದೀರಿ ಸ್ವಾಮಿ? ಸನ್ಮಾನ್ಯ ಮಾಜಿ ಶಾಸಕರಂತ ಜಯರಾಮ್ ಶೆಟ್ಟಿ ಅವರೇ ನೀವೆಲ್ಲ ಎಲ್ಲಿ ಹೋಗಿದ್ದೀರಿ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ. ಒಂದು ಹೇಳಿಕೆಯನ್ನು ಕೊಡಬಹುದಿತ್ತು ನಳಿನ್ ಕುಮಾರ್ ಕಟೀಲ್ ಅವರೇ. ಪ್ರಧಾನಮಂತ್ರಿ ಅವರ ಹತ್ರ ಹೋಗಿ ಮಾತನಾಡುವಂತ ಅರ್ಹತೆ ನಿಮಗೆ ಇದೆ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಅರುಣ್ ಜೇಟ್ಲಿ ಅವರ ಹತ್ರ ಹೋಗಿ ಮಾತನಾಡತಕ್ಕಂತ ಆ ಶಕ್ತಿ ನಿಮ್ಮಲ್ಲಿ ಇದೆ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದವರು ಅನ್ನುವುದನ್ನು ಮರೆಯಬೇಡಿ. ಮುಂದೆಯೂ ಕೂಡ ಚುನಾವಣೆ ಇದೆ ಅನ್ನುವುದನ್ನು ಕೂಡ ಮರೆಯಬೇಡಿ. ಮಂಗಳೂರು ಕ್ಷೇತ್ರದಲ್ಲಿ JR ಲೋಬೂರ್ ಅವರು ಅದೆಷ್ಟು 2017 ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಮಾಡಿದ್ರೆ ಬಂಟ ಸಮುದಾಯ ಇಡೀ ಕಾಂಗ್ರೆಸ್ ವಿರೋಧಿ ಆಗಬೇಕು ಅಂತೇಳಿ ಬಹಳಷ್ಟು ಪ್ರಚಾರವನ್ನು ಮಾಡಿದ್ರಲ್ಲ ಬಿಜೆಪಿ ಅವರೇ. ಇವತ್ತು ಅದೇ ವಿಜಯ ಬಾಪಿನ ಸಂಸ್ಥಾಪಕರ ಹೆಸರಲ್ಲ, ಈ ದೇಶದಲ್ಲಿ ವಿಜಯ ಬ್ಯಾಂಕಿನ ಹೆಸರೇ ಇಲ್ಲದ ಹಾಗೆ ನರೇಂದ್ರ ಮೋದಿ ಅವರು ಮಾಡಿದ್ದಾರಲ್ಲ. ನಿಮಗೆ ತಾಕತ್ತಿದ್ರೆ ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಬಂಟ ಸಮುದಾಯ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಗೊತ್ತಿದ್ರೆ, ನಿಮ್ಮಲ್ಲಿ ದಮ್ಮಿದ್ರೆ, ತಾಕತ್ತಿದ್ರೆ ನೀವು ಇಡೀ ಜಿಲ್ಲೆಯ ಮರ್ಯಾದೆಯನ್ನು ಉಳಿಸತಕ್ಕಂತ ಕೆಲಸವನ್ನು ಮಾಡಿ, ಆ ಪ್ರತಿಭಟನೆಯನ್ನು ಮಾಡಿ. ನರೇಂದ್ರ ಮೋದಿ ಆದ್ರೆ ಏನು ಸ್ವಾಮಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆ ಆಗಿರತಕ್ಕಂತ ವ್ಯಕ್ತಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ ಹೆಸರನ್ನು ಎತ್ತಿದ್ರೆ ಕೆಲವರಿಗೆ ಬಹಳಷ್ಟು ಒಂದು ರೀತಿಯ ಕೋಪ ಬರುವುದು. ನಾನು ಕೇಳ್ತಾ ಇದ್ದೇನೆ ಸ್ವಾಮಿ, ನರೇಂದ್ರ ಮೋದಿ ಆದ್ರೂ ಕೂಡ ಕೇವಲ ನರೇಂದ್ರ ಮೋದಿ ಆದ್ರೆ ಅವರಿಗೆ ಗೌರವ ಇಲ್ಲ. ಈ ದೇಶದ ಪ್ರಧಾನಿ ಅನ್ನುವುದಕ್ಕಾಗಿ ಅವರಿಗೆ ಗೌರವ, ಅದು ಭಾರತಾಂಬೆಯ ಗೌರವ, ಭಾರತ ದೇಶದ ಗೌರವ. ನಾಳೆ ಯಾರೇ ಪ್ರಧಾನಿ ಆದ್ರೂ ಕೂಡ ಆ ಸ್ಥಾನದ ಗೌರವ ಸಿಗುವಂತದ್ದು ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮಾಡಿದ್ದೀರಿ ಸ್ವಾಮಿ. ಯಾವನೇ ಒಬ್ಬ ಬಡವನಿಗೆ ನಿನ್ನೆ ಜಯರಾಮ್ ಶೆಟ್ಟಿ ಅವರು ಇಲ್ಲಿ ಮಾತನಾಡಿದ್ರು, ನನಗೆ ನೆನಪಿದೆ. ನಿನ್ನೆ ಒಂದು ಇವತ್ತಿನ ಪತ್ರಿಕೆ ಎಲ್ಲ ಬಂದಿದೆ. ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರಿಗೆ ನಾನು ಒಂಥರ ಗೌರವವನ್ನು ಕೊಡುವಂಥದ್ದು ಇತ್ತು. ರಾಜಕೀಯವಾಗಿ ಒಂದು ರೀತಿಯ ಗೌರವ ಅದು ಬೇರೆ. ಆದ್ರೆ ಸನ್ಮಾನ್ಯ UT ಫರೀದ್ ಅವರ ಹೆಸರನ್ನು ಎತ್ತಿದ್ರಿ. UT ಖಾದರ್ ಅವರ 15 ವರ್ಷದ ಈ ಒಂದು ಉಲ್ಲಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗ್ಲಿಲ್ಲ. ತಂದೆ ಮಗನ ಆಡಳಿತ ಇದೆ, ಎಲ್ಲವೂ ಕೂಡ ಒಂದು ಚರಂಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಒಂದು ವಿಚಾರವನ್ನ ನಿಮ್ಮಂತ ಒಬ್ಬ ಮಾಜಿ ಶಾಸಕನೇ ಹೇಳ್ತಾರೆ ಅಂತ ಆದ್ರೆ ನಿಮ್ಮ ನಗರ ಪಂಚಾಯತಿನ ಅಥವಾ ನಗರಸಭೆಯ ಸದಸ್ಯನ ಕೆಲಸ ಏನು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ನೀವು ನಗರಸಭೆಯ ಯಾವುದೇ ಸದಸ್ಯರಾಗಿಲ್ಲ, ಗ್ರಾಮ ಪಂಚಾಯತಿನ ಸದಸ್ಯನಾಗಿಲ್ಲ, ಚರಂಡಿ ಕೆಲಸವನ್ನ ನಮ್ಮ ಸಚಿವರೇ ಮಾಡಬೇಕು ಅಂತ ಆದ್ರೆ ನಿಮ್ಮ ಗೆದ್ದಂತ ಕ್ಷೇತ್ರದಲ್ಲಿ ಒಂದು ಚರಂಡಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಆದ್ರೆ ಅಂತ ನಗರಸಭೆಯ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ ಜಯರಾಮ್ ಶೆಟ್ಟಿ ಅವರೇ. ಅವರು ಉಲ್ಲಾಳ ನಗರಸಭೆಗೆ ಸಭೆಗೆ ಸದಸ್ಯರಾಗಲಿಕ್ಕೆ ಅರ್ಹರೇ ಅಲ್ಲ ಅಂತಕ್ಕಂಥ ಮಾತನ್ನ ಈ ತೊಕ್ಕೋಡಿ ಜಂಕ್ಷನ್ ಕೇವಲ ನೀವು ಮತ್ತು ನಾನು ಮಾತನಾಡಿದ್ದಕ್ಕೆ 200 ಮೀಟರ್ ಗಜ ಅಜಗಜಾಂತರ ವ್ಯತ್ಯಾಸ ಇದೆ. ಏನ್ ಹೇಳ್ತೀರಿ ಜಯರಾಮ್ ಶೆಟ್ಟಿ ಅವರೇ? ನಿಮ್ಮ ಬಾಯಿಯಲ್ಲಿ 1 ಗಂಟೆ ಭಾಷಣ ಮಾಡುವಾಗ ವಿಜಯ ಬ್ಯಾಂಕ್ ವಿಲೀನದ ಬಗ್ಗೆ ಒಂದೇ ಒಂದು ಶಬ್ದ ಬರ್ತಾ ಇಲ್ಲ. ಅಲ್ಲಲ್ಲಿ ಬಂಟರ ಸಂಘದ ಚುನಾವಣೆ ಆಗುವಾಗ, ಪದಾಧಿಕಾರಿಗಳ ಆಯ್ಕೆ ಆಗುವಾಗ ನಿಮಗೆ ಭಾರತೀಯ ಜನತಾ ಪಕ್ಷ ಬೇಕು, ಬಂಟ ಸಮುದಾಯ ಅನ್ನುವಂತ ಹೆಸರು ಬೇಕು. ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಹೆಸರನ್ನ ಮತ್ತೆ ಹೇಳ್ತಾ ಇದ್ರಲ್ಲ. ಇವತ್ತು ಮುಲ್ಕಿ ಸುಂದರಾಮ್ ಶೆಟ್ಟಿ ಬಿಡಿ,
ಆ ವಿಜಯ ಬ್ಯಾಂಕಿನ ಹೆಸರನ್ನೇ ನಿರ್ನಾಮ ಮಾಡಲಿಕ್ಕೆ ಹೊರಟವರು ಯಾರು ಅನ್ನುವುದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ಸಂಸದ ಲೋಕಕ್ಕೂ ನಳಿನ್ ಕುಮಾರ್ ಕಟೀಲ್ ಅವರೇ, ಅವುಗಳು ಒಂದು ಗೌರವಾನ್ವಿತ ಲೋಕಸಭಾ ಸದಸ್ಯರು ಹೌದು ಅಂತಾದ್ರೆ ಬರೀ ನಷ್ಟವಾಗಿರತಕ್ಕಂಥ ಬ್ಯಾಂಕ್ ಆಫ್ ಬರೋಡದ ಜೊತೆಯಲ್ಲಿ ವಿಜಯ ಬ್ಯಾಂಕ್ ಅನ್ನು ಸೇರ್ಪಡೆ ಮಾಡುವುದನ್ನು ನಿಲ್ಲಿಸುವ ಪ್ರಯತ್ನ ಮಾಡಲೇಬೇಕು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ರಮಣಾತ್ರಯಿಗಳ ಬಗ್ಗೆ ಮಾತಾಡ್ತೀರಿ, ಏನು ಜಿತೇಂದ್ರ ಕೊಟ್ಟಾರಿ ಅಂತ ಹೇಳಿ ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಣ್ಯಾತ್ಮ ಕಲ್ಲಡ್ಕ ಪ್ರಭಾಕರ ಭಟ್ರ ಆಶ್ರಯ ನಿನಗೆ ಇಲ್ಲ ಅಂತ ಆಗಿದ್ದಿದ್ರೆ ಈ ಜಿತೇಂದ್ರ ಕೊಟ್ಟಿ ಜಿಲ್ಲೆಯಲ್ಲೇ ಇರ್ತಿರ್ಲಿಲ್ಲ ಅನ್ನೋದನ್ನ ಜಿತೇಂದ್ರ ಕೊಟ್ಟಾರಿ ಅವರು ಅರ್ಥ ಮಾಡಿಕೊಳ್ಬೇಕು. ಸ್ವಾಮಿ, ಜಾತ್ಯತೀತ ಸಿದ್ಧಾಂತದಲ್ಲಿರತಕ್ಕಂಥವ್ರು ನಾವು. ನಮಗೆ ಹಿಂದೂಗಳು ಬೇಕು, ಮುಸಲ್ಮಾನರು ಬೇಕು, ಕ್ರೈಸ್ತರು ಬೇಕು. ಅದಕ್ಕಾಗಿ ನಮ್ಮ ಜೀವ ಪದ ಇಟ್ಟಾದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟವನ್ನು ಮಾಡ್ತೇವೆ ನಾವು. ಯಾವತ್ತೂ ಕೂಡ ಯಾವುದೇ ಜಾತಿಗೆ ಅನ್ಯಾಯ ಆಗ್ತದೆ ಅಂದಾಗ, ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗ್ತದೆ ಅಂದಾಗ, ಒಂದು ಜಿಲ್ಲೆಗೆ ಅನ್ಯಾಯ ಆಗ್ತದೆ ಅಂದಾಗ ನಾವು ಬೆಂಕಿ ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಬದಲಾಗಿ ನಾವು ನ್ಯಾಯಯುತ ಹೋರಾಟವನ್ನು ಮಾಡ್ತೇವೆ, ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಯಾಕೆ ನನಗೆ ಬೆಂಕಿಯ ನೆನಪಾಯಿತು ಅಂತ ಹೇಳಿದ್ರೆ, ಯಾರೇ ಒಬ್ಬ ಕೋನಾಜಿಯಲ್ಲಿ ಒಬ್ಬ ಹುಡುಗನ ಒಂದು ಘಟನೆ ನಡೆಯಿತು. ಅವನೊಬ್ಬ ಸಾವನ್ನಪ್ಪಿದ ಪಾಪ. ಅವನನ್ನ ಯಾರು ತಪ್ಪಿದಸ್ಥರು ಆರೋಪಿಗಳಿದ್ದಾರೆ ಅವರನ್ನು ಒಂದು ವೇಳೆ ಹಿಡಿಯದೇ ಇದ್ರೆ ಜಿಲ್ಲೆಗೆ ಬೆಂಕಿ ಹಾಕ್ತೇವೆ ಅಂತ ಹೇಳಿದವರು ಯಾರು ಅಲ್ಲ. ಗೌರವಾನ್ವಿತನೋ ಅಗೌರವಾನ್ವಿತನೋ ಗೊತ್ತಿಲ್ಲ, ಅಂತೂ ಗೌರವಾನ್ವಿತ ನಾನು ಆ ಸ್ಥಾನಕ್ಕೆ ಗೌರವ ಕೊಡ್ತೇನೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ತಾವು ಹೇಳಿದ್ರಿ, ಇವತ್ತು ಇಡೀ ಜಿಲ್ಲೆಯ ಯಾವುದೇ ಜಾತಿ ಮತ ಭೇದ ಇಲ್ಲದೆ ವಿಜಯ ಬ್ಯಾಂಕಿನ ವಿಲೀನಕ್ಕೆ ಎಲ್ಲರೂ ಕೂಡ ಇವತ್ತು ಬೇಸರವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಈ ತುಳುನಾಡಿನ ಬಂಟ ಸಮುದಾಯ ಮಾತ್ರ ಅಲ್ಲ, ತುಳುನಾಡಿನ ಸಮಸ್ತ ಜನರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥದ್ದನ್ನ ಮತ್ತು ಕೂಡ ಒತ್ತಾಯ ಮಾಡುತ್ತಾ, ಮತ್ತು ಕೂಡ ರಾಜಕೀಯ ಮುಂದಾಗಿದ್ದೀರಿ ನೀವು. ಧರ್ಮವನ್ನು ರಾಜಕೀಯ ತರುವಂತದ್ದು ಬಿಜೆಪಿಯ ಕೆಲಸ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಆದ್ರೆ ಎಲ್ಲಿಯವರೆಗೆ ನೀವು ಬರ್ತೀರಿ ಅಂತ ಹೇಳಿದ್ರೆ, ಉತ್ತರ ಭಾರತದ ಪ್ರತಿ ರಾಜ್ಯದಲ್ಲೂ ಕೂಡ ನಿಮ್ಮ ಆಡಳಿತವನ್ನು ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರಿ. ಭಯೋತ್ಪಾದಕರ ಜೊತೆಯಲ್ಲಿ ಸೇರಿಕೊಂಡು ಜಮ್ಮು ಕಾಶ್ಮೀರದಲ್ಲಿ ಆಡಳಿತವನ್ನು ಮಾಡಿದ್ರಿ. ಕಟ್ಟ ಕಡೆಗೆ ಮತ್ತೆ ಚುನಾವಣೆ 5 ರಾಜ್ಯದ ಬಂತು ಅಂದಾಗ 6 ತಿಂಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ನೀವು ಆಡಳಿತವನ್ನು ಬಿಟ್ಟುಕೊಟ್ರಿ. ಗೋವಾದಲ್ಲಿ ಕೇವಲ 2 ಜನ ಶಾಸಕರನ್ನ ಇಟ್ಕೊಂಡು ಅಧಿಕಾರ ಮಾಡಲಿಕ್ಕೆ ನೋಡಿದ್ರಿ. ಇದೆಲ್ಲ ರಾಜ್ಯವನ್ನು ಸುತ್ತಿ ಆಯಿತು. ಇನ್ನು ಒಂದೇ ಒಂದು ಅವಕಾಶ ಇದೆ ಅಂತ ತಾವು ಭಾವಿಸಿದ್ರಿ. ಮಾಲಾಧಾರಿಯಾಗಿ ನಾನು ಹೇಳ್ತಾ ಇದ್ದೇನೆ ಸ್ವಾಮಿ, 48 ದಿನಗಳ ವ್ರತವನ್ನು ಮಾಡಿ, ಒಂದು ಮಂಡಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು. ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಇಲ್ಲಿ ಮಾಧ್ಯಮದ ವಿದ್ಯಾಧರ್ ಶೆಟ್ಟಿ ಅವರು ಇದ್ದಾರೆ, ಅವರಿಗೆ ಗೊತ್ತಿದೆ ಬಹುಶಃ. ಹಾಗಾಗಿ ಅದರಲ್ಲೂ ರಾಜಕೀಯ ಮಾಡಲಿಕ್ಕೆ ಹೊರಟು ಕೇರಳದಲ್ಲಿ ಮುಂದೆ ಬರತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಧಿಕಾರ ಬರ್ಬೋದು ಅಂತೇಳಿ ತಾವುಗಳು ಭಾವಿಸಿದ್ರಿ. ಆಶ್ಚರ್ಯ ಆಗ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರೇ, ಭಾರತೀಯ ಜನತಾ ಪಕ್ಷದವರನ್ನು ಹಿಂಬಾಲಿಸತಕ್ಕಂಥ ಪಾದಯಾತ್ರೆಯಲ್ಲಿ ಹೋಗಿರತಕ್ಕಂಥ ಅನೇಕ ಜನ ಮುಖಂಡರೇ, ನಿಮ್ಮಲ್ಲಿ ನನ್ನ ಪ್ರಶ್ನೆ ಇಷ್ಟೇ. ನೀವುಗಳು ಬಹಳಷ್ಟು ಹಿಂದುತ್ವವನ್ನು ಮಾತನಾಡ್ತೀರಿ, ಹಿಂದೂ ವಿಚಾರ ಅದು ಸತ್ಯ ಅಂತೇಳಿ ಭಾವಿಸ್ತೀರಿ. ನಾನು ಕೂಡ ಒಬ್ಬ ಹಿಂದೂ ಅನ್ನೋದನ್ನು ಮತ್ತೆ ಮತ್ತೆ ಹೇಳುತ್ತಾ, ಯಾವ ವ್ರತಾಚರಣೆಯಲ್ಲಿ ಸ್ವಾಮಿಯಾದವರು ಮಾಲೆ ಹಾಕಿದವರು ಸ್ವಾಮಿ ಅನ್ನುವಂತಹ ಪವಿತ್ರವಾದ ಶಬ್ದದಿಂದ ಬೇರೆಯವರಿಂದ ಕರೆಸಿಕೊಳ್ತಾನೋ ಅವನು ಸ್ವಾಮಿ ಅನ್ನುವಂತಹ ಶಬ್ದಕ್ಕೆ ಸರಿಯಾಗಿ ಇರಬೇಕಾಗ್ತದೆ ಅನ್ನೋದನ್ನು ಕೂಡ ತಾವುಗಳು ತಿಳ್ಕೊಳ್ಬೇಕು. ಏನು ಮಾಡಿದ್ರಿ? ಕೇಂದ್ರದಿಂದ ಶಬರಿಮಲೆ ಅಯ್ಯಪ್ಪನ ಆ ಒಂದು ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದರ ಒಂದು ವರದಿಯನ್ನು ಕೊಡಿ ಅಂತ ಕೇಳಿದಾಗ, ನಿಮಗೆ ಈಗಿರುವಂತಹ ಒಂದು ಏನು ಡ್ರೆಸ್ ಅನ್ನು ಹಾಕ್ತಿರೋ ಅದರಲ್ಲಿ ಹೋಗ್ಬೋದಿತ್ತು. ಶಬರಿಮಲೆ ವಿಚಾರವನ್ನು ತೆಗೆಯಲಿ ವರದಿಯನ್ನು ಕೊಡ್ಲಿಕ್ಕೆ ಮಾಲೆಯನ್ನೇ ಹಾಕಿ ಹೋಗ್ಬೇಕು ಅಂತ ಹೇಳಿರ್ಲಿಲ್ಲ. ನೀವು ಕಪ್ಪು ಶಾಲನ್ನು ಹಾಕಿದ್ರಿ, ಕಪ್ಪು ಮುಂಡನ್ನು ಹಾಕಿದ್ರಿ, ಸಂತೋಷ ಇರಲಿ. ಆದ್ರೆ ಕಾಲಿಗೆ ಮೆಟ್ಟಿ ಹಾಕಿಬೇಕು ಸ್ವಾಮಿ. ಶಬರಿಮಲೆಗೆ ಯಾತ್ರೆ ಮಾಡತಕ್ಕಂಥವನು ಕಾಲಿಗೆ ಮೆಟ್ಟಿ ಹಾಕಲಿಕ್ಕೆ ಇಲ್ಲ ಅನ್ನುವುದನ್ನ ತಾವು ತಿಳ್ಕೊಳ್ಬೇಕಿತ್ತು. ಕಾಲಿಗೆ ಮೆಟ್ಟಿ ಹಾಕಿ ಶಬರಿಮಲೆಗೆ ಯಾತ್ರೆ ಮಾಡಲಿಕ್ಕೆ ನೋಡಿದ್ರಲ್ಲ ಜನ, ಏನು ಕೇವಲ ಪಾದವನ್ನು ಕೂಡ ನೋಡ್ತಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊಣಕಾಲಿನ ಮೇಲೆ ಮಾತ್ರ ಸ್ವಾಮಿಯನ್ನು ನೋಡ್ತಾ ಇಲ್ಲ, ಪಾದದ ಉಂಗುರದ ಅಡಿಯಿಂದಲೂ ಕೂಡ, ಪಾದದ ನಮ್ಮ ಯಾವುದು ಬೆರಳಿದೆ ಬೆರಳಿನ ಅಡಿಯಿಂದಲೂ ಕೂಡ ನೋಡ್ತಾ ಇದ್ದಾನೆ ಇವನು ಹೇಗಿದ್ದಾನೆ ಅನ್ನುವಂಥದ್ದು. ಅದಕ್ಕಾಗಿ ಪವಿತ್ರವಾದಂತಹ ಶಬ್ದ ಸ್ವಾಮಿ
ಇಲ್ಲ ಅಂತ ಹೇಳಿದ್ರೆ ಸ್ವಾಮಿ ಮತ್ತು ದಿನೇಶ್ಗೆ ಏನು ವ್ಯತ್ಯಾಸ? ಹಾಗಾಗಿ ಇರತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಅಲ್ಲಿ ಹೋಗಿ ರಾಜಕೀಯ ಮಾಡಲಿಕ್ಕೆ ನೋಡಿದ್ರಿ. ಶಬರಿಮಲೆ ಅಯ್ಯಪ್ಪ ಯಾವುದೇ ಜಾತಿಯನ್ನು ದ್ವೇಷ ಮಾಡಿದವರಲ್ಲ. ಆದರೆ ಒಂದು ವಿಚಾರ ಸತ್ಯ, ಪ್ರತಿಯೊಂದು ಧರ್ಮಕ್ಕೂ ಕೂಡ ಸಮುದಾಯಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ನಮ್ಮಲ್ಲಿ ನಂಬಿಕೆಗೆ ನಾವು ಬಹಳಷ್ಟು ಗೌರವ ಕೊಡತಕ್ಕಂಥದ್ದು. ಶಬರಿಮಲೆ 800 ವರ್ಷಗಳ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳು ಹೋಗುವಂತ ಪ್ರಶ್ನೆ ಇಲ್ಲ. ಇದನ್ನು ನಾವು ನಂಬ್ತೇವೆ, ಇದನ್ನು ನಾವು ಒಪ್ತೇವೆ. 50 ವರ್ಷದ ನಂತರ ಮಹಿಳೆಯರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. 10 ವರ್ಷದ ಕೆಳಗಿನ ಮಕ್ಕಳಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳಿದಂತ ವರ್ಷದಲ್ಲಿ ಯಾವ ಮಹಿಳೆಯೂ ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನೋದನ್ನ ಸಮಸ್ತ ಮಹಿಳಾ ಬಾಂಧವರು ಇವತ್ತು ಒಪ್ಪಿಕೊಂಡಿದ್ದಾರೆ. ಕಳೆದ 800 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಇತಿಹಾಸ. ಅದಕ್ಕೆ ನಾನು ಕೂಡ ಒಪ್ತೇನೆ, ನಾವು ಕೂಡ ಬದ್ಧರಾಗಿದ್ದೇವೆ. ಆದರೆ ಕಾನೂನು ಈ ದೇಶದಲ್ಲಿದೆ. ಪಿನರಾಯಿ ಅವರನ್ನ ಏಕಾಏಕಿ ಬೈಯುವ ಮುಖಾಂತರ ಕೆಲಸ ನಿಮ್ದಲ್ಲ. ನಳಿನ್ ಕುಮಾರ್ ಕಟೀಲ್ ಅವರೇ, ಒಂದು ವೇಳೆ ನಿಮ್ಮ ಜಾಗದಲ್ಲಿ ದಿನೇಶ್ ರೈ ಸಂಸತ್ ಸದಸ್ಯನಾಗಿದ್ದಿದ್ರೆ ಡೆಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರ ಹತ್ರ ಕುಳಿತುಕೊಂಡು ಕಾನೂನು ಸಚಿವರನ್ನ ಮಾತನಾಡಿ ಅದಕ್ಕೆ ತಿದ್ದುಪಡಿಯ ಆದೇಶವನ್ನು ಹೊರಡಿಸಿ ಯಾವುದೇ ಕೇರಳದಲ್ಲಿ ಗಲಾಟೆ ಆಗದೆ ಯಾವ ಚಂದ್ರನನ್ನಂತ ವ್ಯಕ್ತಿಯ ಪ್ರಾಣ ಹೋಗ್ಲಿಕ್ಕೆ ಇರ್ತಿರ್ಲಿಲ್ಲ. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರೇ, ದಕ್ಷಿಣ ಭಾರತದಲ್ಲಿ ನೀವು ಒಬ್ಬ ಭಾರತೀಯ ಜನತಾ ಪಕ್ಷದ ಸಮಸ್ತ ಸಂಸದರು ಅನ್ನುವಂತ ಹೆಸರಿದೆ ಅಲ್ವಾ? ಪ್ರಹ್ಲಾದ್ ಜೋಶಿ ಅವರನ್ನ ಕರ್ಕೊಂಡು ಬಂದ್ರಿ, ಅಥವಾ ಯಾರೋ ಒಬ್ಬ ಹೆಗಡೆ ಅವರೆಲ್ಲ ಬಂದು ಬಿಟ್ಟು ವರದಿಯನ್ನು ನೀವು ಯಾವಾಗ ಕೊಟ್ರಿ ಸ್ವಾಮಿ? ಸೆಪ್ಟೆಂಬರ್ 28ನೇ ತಾರೀಕಿನಂದು ಅಲ್ಲಿ ಹೈಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಸೆಪ್ಟೆಂಬರ್ ಹೋಯ್ತು, ನವೆಂಬರ್ ಬಂತು, ಡಿಸೆಂಬರ್ ಆಯ್ತು, ಇದು ಜನವರಿ. ಇಂಥ ಒಂದು ಸಮುದಾಯಕ್ಕೆ ಅನ್ಯಾಯ ಆಗುವಂತ ವಿಚಾರ ಬಂದಾಗ, ಒಂದು ದೇವಸ್ಥಾನದ ವಿಚಾರ ಬಂದಾಗ ಅದಕ್ಕೆ 4 ತಿಂಗಳು ಬೇಕಾ ಸ್ವಾಮಿ? ನಿಮಗೆ ಇಚ್ಛಾಶಕ್ತಿ ಇಲ್ಲ, ಅಲ್ಲೂ ರಾಜಕೀಯ ಮಾಡಬೇಕು, ಅಲ್ಲೂ ತಮ್ಮ ಸ್ಥಾನ ಬರಬೇಕು ಅನ್ನೋಂಥ ಉದ್ದೇಶ ನಿಮ್ದು. ಹಾಗಾಗಿ ಇಷ್ಟರವರೆಗೆ ಹಿಂದೂ ಯುವಕರನ್ನ, ಮುಸಲ್ಮಾನ್ ಯುವಕರನ್ನ ಕೋಮು ಗಲಭೆ ಮಾಡಿ ಅವರ ಪ್ರಾಣ ತೆಗೆದ್ರಿ, ಅವರ ಪ್ರಾಣದಲ್ಲಿ ಚೆಲ್ಲಾಟ ಮಾಡಿದ್ರಿ. ಮುಂದೆ ಕೇರಳದಲ್ಲೂ ಮಾತ್ರ ನಿಮ್ಮ ಆಡಳಿತ ನಡೆಯಲಿಕ್ಕೆ, ನಿಮ್ಮ ಯಾವುದೇ ರಾಜಕೀಯ ಅಲ್ಲಿ ನಡೆಯುವುದಿಲ್ಲ. ಶಬರಿಮಲೆ ಅಯ್ಯಪ್ಪನ ಸಾನ್ನಿಧ್ಯ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಯಾವುದೇ ರಾಜಕೀಯವನ್ನ ಕಾಂಗ್ರೆಸ್ ಪಕ್ಷ ಶಬರಿಮಲೆಯ ವಿಚಾರದಲ್ಲಿ ಮಾಡುವುದಿಲ್ಲ. ಆದರೆ ನಿಮಗೂ ಕೂಡ ಮಾಡದ ಹಾಗೆ ಆ ಬುದ್ಧಿಯನ್ನ ಅಯ್ಯಪ್ಪ ದೇವರು ಕರುಣಿಸಲಿ ಅಂತೇಳಿ ಹೇಳಿಕೊಳ್ಳುತ್ತಾ ಮುಂದಿನ ಅವಕಾಶಕ್ಕಾಗಿ ವಂದಿಸುತ್ತಾ, ಮುಂದೆ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಈಶ್ವರಲಾಲ್ ಅವರು ಹಿರಿಯ ನಾಯಕರು ಒಂದು ಮಾತನ್ನ ಹೇಳಿ, ವಿಜಯ ಬ್ಯಾಂಕಿನ ವಿಲೀನೀಕರಣ ಕೇವಲ ಒಂದು ಸಮುದಾಯದ ವಿಚಾರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಜನರ ಸ್ವಾಭಿಮಾನದ ಸಂಕೇತ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಸಂಸದಿಗೆ ನಳಿನ್ ಕುಮಾರ್ ಕಟೀಲ್ ಅವರೇ ನಿಲ್ಲಬೇಕು. ಕಾಂಗ್ರೆಸ್ ಪಕ್ಷದಿಂದ ಸೋಲನ್ನು ಅನುಭವಿಸಿ ಎಲ್ಲ ಯುವಕರು ಒಟ್ಟಾಗಿ ದುಡಿಯುವ ಮುಖಾಂತರ ಸೋಲಿನ ಅರಿವು ಏನು ಅನ್ನೋದನ್ನು ತಮಗೆ ತೋರಿಸ್ತೇವೆ ಅನ್ನುವಂತ ಮಾತನ್ನು ವಿಲೀನ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರವನ್ನ ಖಂಡಿಸ್ತಾ ಇದ್ದೇನೆ. ಈ ಕ್ಷೇತ್ರದ MP ಅವರನ್ನು ಕೂಡ ಖಂಡಿಸ್ತಾ ಇದ್ದೇನೆ. ನಮಗೆ ಒಂದು ಬೇಸರ ಆಗ್ತಾ ಇದೆ. ನಾನು ಈಗಾಗಲೇ ಈ ಒಂದು ಪ್ರತಿಭಟನೆಗೆ ಬರುವಾಗ ನಾನು ಆಲೋಚನೆ ಬರ್ತಾ ಇರೋದು, ಯಾಕೆ ಈ ರೀತಿ ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಈ ಥರ ಆಗ್ತಾ ಇದೆ? ಏನೋ ಒಂದು ಬ್ಯಾಂಕಿನ ವ್ಯವಹಾರ ನಡೀತಾ ಇದೆ, ಇನ್ನೊಂದು ಬ್ಯಾಂಕಿನ ವಿಲೀನ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆತ್ಮೀಯರೇ, ಕೇವಲ ಗುಜರಾತ್ ರಾಜ್ಯವನ್ನ ಒಳ್ಳೆಯದು ಮಾಡಲಿಕ್ಕೆ ಗುಜರಾತ್ ಬ್ಯಾಂಕಿನ ಬರೋಡಾ ಬ್ಯಾಂಕ್ ನಷ್ಟದಲ್ಲಿರುವಂತಹ ಈ ಸಂದರ್ಭದಲ್ಲಿ ಲಾಭದಲ್ಲಿರತಕ್ಕಂತಹ ವಿಜಯ ಬ್ಯಾಂಕನ್ನು ವಿಲೀನ ಮಾಡಿ ನಮ್ಮ ಜಿಲ್ಲೆಗೆ ಅವಮಾನ ಮಾಡಬೇಕು, ನಮ್ಮ ಜಿಲ್ಲೆಯ ಜನರು ಯಾವುದೇ ರೀತಿಯಲ್ಲಿ ಕಷ್ಟಪಡಬೇಕು ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಅದೊಂದು ಭಾಗದಲ್ಲಿ. ಇನ್ನೊಂದು ವಿಚಾರ, ಈಗಾಗಲೇ ದಿನೇಶ್ ರೈ ಅವರು ಬಹಳಷ್ಟು ವಿಚಾರಗಳನ್ನು ಮಂಡನೆ ಮಾಡಿದರು. ಜನರ ಭಾವನೆಯ ಮೇಲೆ, ಜನರ ಭಾವನೆಯಲ್ಲಿ ಚೆಲ್ಲಾಟ ಆಡುತ್ತಾ ಮತವನ್ನು ಗೆಳೆದು ಇವತ್ತು ರಾಜಕೀಯ ಮಾಡಿ ಈ ಅಧಿಕಾರಕ್ಕೆ ಬರುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಏನು ಅಗತ್ಯ ಇದೆ? ಹಿಂದೂಗಳು ಅವರಾಗಿ ದುಡಿತಾ ಇದ್ದಾರೆ, ಮುಸಲ್ಮಾನರು ಅವರಾಗಿ ದುಡಿದು ತಿಂತಾ ಇದ್ದಾರೆ, ಕ್ರಿಶ್ಚಿಯನ್ಗಳು ಕೂಡ ಒಂಥರ ಅವರವರಾಗಿ ಜೀವನ ಮಾಡ್ತಾ ಇದ್ದಾರೆ. ಯಾಕಪ್ಪ ಅವರನ್ನೆಲ್ಲ ಜಾತಿಯಲ್ಲಿ ಎತ್ತಿಕಟ್ಟು ಅವರು ಗಲಾಟೆ ಎಬ್ಬಿಸಿ ಅವರ ಜೀವಕ್ಕೆ ಹಾನಿ ಮಾಡ್ತಾ ಇದ್ದೀರಾ? ನನ್ನ ಮಾತನ್ನ ಕೇಳುವಂತಹ ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಆಲೋಚನೆ ಮಾಡಿ, ನಿಮ್ಗೆ ಏನು ಲಾಭ ಇದೆ? ಯಾಕೆ ಅವರ ಯಾವುದೋ ತಾಯಿ ತಂದೆ ಮಕ್ಕಳನ್ನ ಕೊಲ್ಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ? ಕೇವಲ ಅಧಿಕಾರಕ್ಕಾಗಿ ಅದನ್ನ ಮನದಟ್ಟು ಮಾಡಬೇಕು ಮತದಾರರೇ.
ಇವತ್ತು ಈ ರಾಜಕೀಯ ನೇತಾರರು, ಇದು ಬಿಜೆಪಿಯ ಮುಖಂಡರು, ಇದು ಇನ್ನಿತರ ಸಂಘಟನೆಗಳ ಮುಖಂಡರು ತನ್ನ ಬೇಳೆಯನ್ನ ಬೇಯಿಸ್ಕೋಸ್ಕರ ಅಧಿಕಾರಕ್ಕಾಗಿ ಇವತ್ತು ಸಮಾಜವನ್ನ ಒಡೆಯುತ್ತಾ ಇದ್ದಾರೆ. ಆದ್ರಿಂದ ತಾವೆಲ್ಲರೂ ಮುಂದೆ ಬರ್ತಕ್ಕಂತಹ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಅದು ಕೈಪಾಡಿದಾಗ ಬಡವರ ಜೀವನದಾದ ಬಡವರ ಎಂಚ ಬದುಕೋಡನ್ ಪಂಪಿನ ಒಂಜಿ ಚೂರ್ಲ ತೆರಿಯಲ್ಲ ಶ್ರೀಮಂತರಿಗೆ ದುಡ್ಡು ದಕ್ಕಲೆಗೆ ಬೆಳೆಯರೆ ಅಗಲೇ ಕಾಸು ಮಲ್ಪರ ಮಾತ್ರ ಅವಕಾಶ ಮಾಡ್ಕೊಂಡು ಕೊಡ್ಪೇರು ಈ ನಮ್ಮ ಕೇಂದ್ರ ಸರ್ಕಾರ. ನಮ್ಮ ಏಪಲ ಬಡವರಿಗೆ ಬಡವೊಂದು ಬಂದಾಗ ಒಂಜಿ ತಕ್ಕನ ತೆಲಿ ಕೊರಪಿನ ಕೊರ್ನಕ್ಕಲೆಗೆ ಇನಿ ಹಾಕಲು ಮಣ್ಣು ಕೊರಮುಲ್ಲ ಪಂಪಿನ ಒಂಜಿ ಬಾರಿ ಬೇಜಾರದ ಸಂಗತಿ. ಇನಿ ತಮ್ಮ ತುಳುನಾಡಿನ ಮಣ್ಣಡು ಏತೋ ಕಷ್ಟ ಬರ್ತದ, ಏತೋ ಜನಕ್ಕಲ್ನ ಬೆಗರ್ ಜಾತದ ಈ ಒಂಜಿ ಬ್ಯಾಂಕ್ನ ಮಲ್ತೇರು. ಆ ಬ್ಯಾಂಕ್ನ ಇನಿ ನಮ್ಮ ಕಳೆಯೊಂದನ್ ಬಂದಾಂಡ ನಮಗೆ ಏತೊಂಜಿ ದುಃಖ ಬರ್ಪುಡು, ನಮ್ಮ ಪೆದ್ದಿ ಅಪ್ಪಿನ ಕಳೆಯೊಂದು ಹಂಚಿದ ಒಂಜಿ ಮನಸ್ಸದ ಬೇರೆ ಹಾಪುಡು ಆಂಡಲ ಆ ಕೇಂದ್ರ ಸರ್ಕಾರಕ್ಕೊಂದು ತೆರಿಯನ್ನ ಪೋಯಿನ ಭಾರಿ ಮಲ್ಲ ಒಂಜಿ ಬೇಜಾರದ ವಿಷಯ. ಇನ್ನೇ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಒಳ್ಳೇರು ಆರು ಸಂಸದರಾದ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ದಾದ ಮಲ್ತದೇರ ಪಂಪಿನ ನಮ್ಮ ಮಾತೆರವರ ತೆರಿಯ ನೋಡಾಪುಂಡು ದಾಯ ಪಂಡ ಇನ್ನು ನಮ್ಮ ಜವನೇರು ಒಂಜಿ ಪಂಪ ಇನ್ನು ನಮ್ಮ ಜವನೇರು ಮಾತೆರ್ಲ ಬಿಜೆಪಿ ನರೇಂದ್ರ ಮೋದಿ ಪಂಪಿನೇನು ದೇವೇರ್ಲಕ ಮಲ್ತೊಂದುಲ್ಲೇರು ಆಂಡ ಆ ದೇವೇರು ನಮಗೆ ದಾದ ಮಲ್ಪೇರ ಪಂಪಿನ ತೆರಿಯಂದಿನ ನಮ್ಮ ಜವನೇರಿನ ಭಾರಿ ಒಂಜಿ ದುಃಖದ ವಿಷಯ. ಆ ಜವನೇರು ಅರ್ಥ ಮಲ್ಪೊಂಡು ಎಂಕುಲ್ ಬಡವೇರು ಎಂಕುಲ್ ಬೆಂದಿಂಡ ಮಾತ್ರ ಎಂಕಲ್ನ ಬಂಜಿ ಜಿಂಜುಂಡು ಎಂಕುಲ್ ಬೆಂದಿಜಿರ ಎಂಕಲ್ನ ಇಲ್ಲದಕ್ಕೂ ಉಪವಾಸ ಕುಲ್ವೇರು. ನರೇಂದ್ರ ಮೋದಿಲ ನಮ್ಮ ಇಲ್ಲಡೆ ಕಂದು ಕೋರ್ಪುಜೇರು, ನಳಿನ್ ಕುಮಾರ್ ಕಟೀಲ ನಮ್ಮ ಇಲ್ಲಡೆ ಕಂದು ಕೋರ್ಪುಜೇರು ಪಂಪಿನೇನು ನಮ್ಮ ಜವನೇರು ನೆನಪಡು. ನಮಕ್ ಅಗತ್ಯ ಬೋಡೆಯನ ವಸ್ತು ಎಂಚಿನ ಪಂಡ ಬೆನ್ಪಿನಂಚಿನ ಅವಕಾಶ ನಮ್ಮ ಬೆಂದಿಂಡ ಮಾತ್ರ ನಮಗೆ ಜೀವನ ಮಲ್ಪರೆ ಸಾಧ್ಯ ಉಂಟು. ನಮ್ಮ ಬೆನ್ಪಿನ ಬೇಲೆಗೆ ಕಲ್ಲು ಪಾಡಿಂದಾಂಡ ನಮಗೆ ಜೀವನ ಮಲ್ಪರೆ ಖಂಡಿತಲ ಸಾಧ್ಯ ಇಜ್ಜಿ. ನಮ್ಮ ವೈಕ ಪೋಪಿನಿ ಪ್ರತಿ ಒಂದು ವಿಷಯಗಳ ಬಡವರಿನ ದೊಂಕೊಂದು ಶ್ರೀಮಂತರನ್ನ ಮೆತ್ತಕನ ಒಂದು ಪುನಃ ಈ ಸರ್ಕಾರ ನಂಗೆ ಬೋಡ ಇಲ್ಲಿ ಒಳ್ಳೆ ಒಂದು ಬ್ಯಾಂಕ್ ಪ್ರತಿ ಒಂದು ವಿಷಯಗಳ ನಮ್ಮನ್ನು ದೊಂಕೊಂದೊಳ್ಳೇರು ಬಡವರೇನು ಬೆನ್ನು ತಿಂಪಿನ ಆಗಿಲ್ಲ ಸುಖಜ್ಜಂದಲಕ ಮತ್ತೊಂದೊಳ್ಳೇರು. ಇನ್ನು ಮಾತಾ ಸತ್ಯನ ಇದು ಮಾತ ದೇವರ ಮೆಚ್ಚುವಂಚೆ ಕೆಲಸನ ನಿಜವಾದ ಅಕಲು ಒಂದು ಬಡವರನ ಮಿತ್ತ ಪ್ರೀತಿ ಇತ್ತನಲ್ಲ ಬಡವರನ್ನ ಒಂದು ರಕ್ಷಣೆ ಮಲ್ಪೊಡು ಪಂಪಿನ ಒಂದು ಭಾವನೆ ಹಾಕ್ಲಿಕ್ಕೆ ಇತ್ತನಲ್ಲ ಅಕಲು ನಿಜವಾದ ಇಂದಿರಾ ಗಾಂಧಿ ಆ ರೀತಿ ಬಡವರನ್ನ ಒಂದು ಮಿತ್ತು ಕಂತೇರು ಪರಿಹಾರ ತಿಳಿಚಂದ ಅಕ್ಳಿಗೆ ಒಂದು ಪುಣ್ಯ ನೊಪ್ಪು ಉಂಟು ಹಂಚಿನ ಒಂದು ಸಂದರ್ಭ ಎಂಚ ಕಂತೇರು ಬಂದು ಒರಿಯನ ಮನಸ್ಸುಗಳ ತೆರಿಯಂದ ಪೋಡು ಒರಿಯಿಲ ಅವತ್ತ ಬಗೆಟ್ ಆಲೋಚನೆ ಮಲ್ಪಂದ ಪೋಯರು. ಇದು ಮಾತು ನಂಗೆ ಮಸ್ತ್ ದುಃಖದ ಸಂಗತಿ. ನನ್ನ ಮಿತ್ತಗೆ ದಾದ ಮಲ್ಪಡ್ಪಂಡ ನಮಗ ಪಕ್ಷ ಮುಖ್ಯಾತ್ ಏರು ನಮ್ಮನ್ನು ರಕ್ಷಣೆ ಮಲ್ಪೇರು, ಏರು ನಮ್ಮನ್ನು ಬೆಂದು ತಿನ್ನಿಯರ ಅವಕಾಶ ಮಲ್ತು ಕೊಡ್ಪೇರು. ಅದಕ್ಕೆ ನಮ್ಮ ಓಟು ಪಾಡ್ದಾಗಲಿ ತಿಂದಾಗ ಅಕ್ಲಿ ಓಟು ಪಾಡ್ದು ಅಕ್ಕಲಿನೊಟ್ಟಿಗೆಲ್ಲ ನಮ್ಮ ಒಪ್ಪುಗ ನಮ್ಮ ರಕ್ಷಣೆಗೆ ಬೋಡಾದ ನಮ್ಮ ಈ ಓಟದ ಎಲ್ಲ ಬರ್ತೀರ ಚುನಾವಣೆ ಲೋಕಸಭಾ ಚುನಾವಣೆಯನ್ನು ನಮ್ಮ ಪೊರ್ಲೋಡೆ 8 ಜನಕ್ಕೆ ಓಟು ಕೊಡ್ದು ಅಕ್ಲಿಗೆ ಎಂದಾದ ಕೊಡ್ದು ಅಕ್ಕಲಿನೊಟ್ಟಿಗೆ ನಮ್ಮ ಸದಾ ಉಪ್ಪು ನಂಚಿನ ಅವಕಾಶ ನಮ್ಮ ಮಲ್ತೊಂಡ ಅಂಚನೆ ಒಂಜಿ ಪೊರ್ತುಡು ಸಾಲ ಮೇಳ ಬತ್ತಿನಂಚಿನ ಸಂದರ್ಭಡು ನಮ್ಮ ಅಪಗ ಉಳ್ಳಾಲಡು ನಮ್ಮ ವಿದ್ಯಾರಣ್ಯ ನಗರಡು ವಿಜಯ ಬ್ಯಾಂಕ್ ಇತ್ತು. ಆ ವಿಜಯ ಬ್ಯಾಂಕ್ದಕ್ಕೂ ಆ ಸಮಯಡು ಒಂಜಿ ಕಾಂಡ್ಯದ ರಾತ್ರಿ 8 ಗಂಟೆ ಮುಟ್ಟ ಬೆಂತಿನ ಒಂಜಿ ಉಂಡು ದಾಯಪಂಡ ಸರತಿ ಸಾಲಿಡು ಉಂತುದು ಅವ ಒಂಜಿ ಅಕೌಂಟ್ ಓಪನ್ ಮಾಡ್ತಾರೆ ಆ ಸಾಲಕ್ಕೆ ಬೋಡಾದ ಆ ಸರತಿ ಸಾಲಿಡು ಉಂತುನಾಗ ಒಂಜಿ ಚೂರು ಬೇಲತ್ತು ಜಪ ಬಂದೆ ಮಲ್ತಿನಂಚಿನ ಕೆಲಸ ಅವನ್ನು ಮೆಚ್ಚೋಡಾಯನ ಅಂಚಿನ ಒಂಜಿ ವಿಜಯ ಬ್ಯಾಂಕ್ದ ಒಂಜಿ ಕಾರ್ಮಿಕರಿಗೆ ಇನಿ ಇಂಚಿನ ಒಂಜಿ ಬೇರೆ ತಿಕ್ಕೊಂಡೊಂದು ಪಂಡ ನಮ್ಮ ಖಂಡಿತ ಸಹಿಸಲು ಸಾಧ್ಯಜಿ. ನಮ್ಮ ಮಾತೆಲ್ಲ ಒಟ್ಟಾದ ನಮ್ಮ ಒಂಜಿ ತುಳು ಮಣ್ಣದ ತುಳುನಾಡಿದ ಒಂದು ಹೆಮ್ಮೆನ ಒರಿಪಾಗ ನಮ್ಮ ಒಗ್ಗಟ್ಟಡು ಪೋಯಿ ನಮಕ್ ಪಕ್ಷೋರ್ದಲ್ಲ ನಮ್ಮ ಜನಕುಲು ಮುಖ್ಯ ಬಂದ ನೆನಪುಗ ಅಂಚನೆ ಒವೇ ಒಂಜಿ ನಮ್ಮ ಕೆಲಸ ಮಲ್ಪನಾಗಲ್ಲ ಪಾಪದಕ್ಕಲ ಬಂಜಿಗ ಹಾಕಂದೆ ಪಾಪದಕ್ಲನ ಒಂಜಿ ದುಃಖದ ಕಾರಣಗತ್ತೆ ರಾವನ್ನೆ ನಮ್ಮ ಬೆನ್ಕ ಬಂತೀರ ನಮ್ಮ ಒಂಜಿ ಆಶೆ ನೇನು ಮಾತೆಲ್ಲ ನಮ್ಮ ಒರಿಪಾದ ಕೊರ್ಕ ನಮ್ಮ ಮಾತೆಲ್ಲ ಬೆಂದದಿ ತಿನ್ಕ ನಮಗ ಇಲ್ಲಿ ಒಂದು GST ಪಂಪಿನ ಒಂಜಿ ಉರುಳು ನಮ್ಮ ಕೆಕ್ಕಿಲಕ್ಕಂತ ಪಾಡ್ದೇರು ಅವು ಏರಿಗೆ ಲಾಭ ಅವು ಶ್ರೀಮಂತರಿಗೆ ಮಾತ್ರ ಲಾಭ ಅವಳು ಗೋಲ್ಮಾಲ್ ಮಾಡ್ತಾರೆ ಕಾಸು ಮಲ್ಪನಕ್ಲೆ ಮಾತ್ರ ಲಾಭ ನೀ ಎತ್ತಡೆ ಬೆನ್ಪಿನ ಲಾಭ ಇಜ್ಜಿ ಆಯೆ ಏತೋ ಒಂಜಿ ಆ GST ಒಂಜಿ ಕಟ್ಟಿದೆ ಕರ್ಮ ಬರೋದು ಒಪ್ಪುನಂಚಿನ ಅಕ್ಕಲ ಕಣ್ಣಿಗೆ ತೋಜನ್ನೆ ಪೋಯಿನ నాకు ಮಾತಿರೆಗಳ ದುಃಖದ ಸಂಗತಿ. ನನ್ನ ಮಿತ್ತಗಾಳ ಕೇಂದ್ರ ಸರ್ಕಾರಗಳು
ಕಾಂಗ್ರೆಸ್ ಸರ್ಕಾರ ಕಂತದ್ದು ಎಡ್ಡೆ ಒಂಜಿ ಪ್ರಧಾನಿ ನಮ್ಮ ಆಡಳಿತ ಕೊರ್ಪಿನಂಚಿನ ಅವಕಾಶನು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆದ ಜವನೆರ್ಲ ನಮ್ಮ ಮಾತೆರ್ಲ ಒಂದು ಅವಕಾಶ ಮಾಡ್ತದೆ ಕೊರ್ಕ ಬಂದು ಪ್ರಧಾನಿ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಅವರು ರಾಷ್ಟ್ರದ ಪ್ರಧಾನಿ. ಆ ನಿಟ್ಟಿನಲ್ಲಿ ಇರುವಾಗ ಅವರು ಖಾಲಿ ಗುಜರಾತಿನ ಒಂದು ಭವಿಷ್ಯವನ್ನು ಮುಂದಿಟ್ಟುಕೊಂಡು ಬಾಕಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ನಮ್ಮ ವಿಜಯ ಬ್ಯಾಂಕ್ ಎಲ್ಲೆಲ್ಲ ಇದೆ ಅದು ಅದಕ್ಕೆ ದುಡಿದವರ ಒಟ್ಟಿಗೆ ಎರಡು ಕಲ್ಲು ಹೊಡೆಯುವ ನಿಟ್ಟಿನಲ್ಲಿ ನಮ್ಮ ಪ್ರಧಾನಿಯವರು ಚಿಂತನೆ ಮಾಡಿ ಆಟೋಪಚಾರಕ್ಕೆ ಅವರು ಹೋಗಿದ್ದಾರೆ ಹೊರತು ನಿಜವಾಗಿ ಒಂದು ಮನವಿ ಕೊಡುವ ನಿಟ್ಟಿನಲ್ಲಿ ಇಲ್ಲ. ಅವರು ಎಲ್ಲ ಫೋಟೋದಲ್ಲೂ ಹಿಂದುಗಡೆ ಇದ್ದಾರೆ. ಮೊನ್ನೆ ಫ್ಲೈಓವರಿನ ಫೋಟೋದಲ್ಲೂ ಅವರು ಒಂದು ಹಿಂದುಗಡೆ ಇದ್ದಾರೆ, ಶೋಭಾಕರ ಒಂದು ಕಡೆ ಇದ್ದಾರೆ, ಇವರು ಹಿಂದುಗಡೆ ಒಂದು ನಿಂತಿದ್ದಾರೆ. ಹಾಗಾಗಿ ಇವರು ಸಂಸದರು ನಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಆ ಒಂದು ಸಮಂಜಸವಾದ ವ್ಯಕ್ತಿ ಅಲ್ಲ ಅಂತ ಹೇಳಿ ನಾನು ಈ ಬಗ್ಗೆ ಈಗ ತಾನೇ ನಿರೂಪಿಸಿದ್ದಾರೆ ಜನರು. ಯಾಕಂತ ಹೇಳಿದ್ರೆ ನಮ್ಮ ಸಂಸದರು ನಿಜವಾಗಿಯೂ ಒಳ್ಳೆಯ ಒಂದು ನಮ್ಮ ಕ್ಷೇತ್ರದ ಬಗ್ಗೆ ವಿಜಯ ನಿಟ್ಟಿನ ಬಗ್ಗೆ ಇವತ್ತು ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ಒಂದು ವೇಳೆ ನಮ್ಮ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಿದ್ದರೂ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವಿಜಯ ಬ್ಯಾಂಕ್ ವಿಲೀನ ಆಗ್ತಾ ಇದ್ದೆ ನಾವು ಪ್ರತಿಭಟನೆ ಖಂಡಿತವಾಗಿ ನಾವು ಮಾಡ್ತಾ ಇದ್ದೆವು. ಯಾಕಂತ ಹೇಳಿದ್ರೆ ನಮ್ಮ ಆ ವಿಧೇಯಕ್ಕೆ ಯಾವ ವಿಧೇಯಕ ಮಂಡನೆ ಆಗಿದೆ ಅದಕ್ಕೆ ಧೋರಣೆ ಅದು ಸರಿ ಇಲ್ಲ ಅಂತ ಹೇಳಿದರೆ ನಮ್ಮ ಪಕ್ಷ ಯಾವತ್ತೂ ಅದನ್ನು ಖಂಡಿಸ್ತದೆ. ಆದರೆ ಇವತ್ತು ಎಲ್ಲಿ ಕಾಣುವುದಿಲ್ಲ. ಈ ಫ್ಲೈಓವರ್ ಬಗ್ಗೆ ಆಗಲಿ ವಿಜಯ ಬ್ಯಾಂಕ್ ಬಗ್ಗೆ ಆಗಲಿ ಇವತ್ತಿನವರೆಗೆ ಯಾವುದೇ ಒಂದು ಚಕಾರವನ್ನು ನಮ್ಮ ಕ್ಷೇತ್ರದಿಂದ ಯಾರು ಬಿಜೆಪಿಯವರು ಎತ್ತಲಿಲ್ಲ. ಆಗ ತಾನೇ ಗೊತ್ತಾಗ್ತದೆ ಇವರು ಅಲ್ಲಿ ಏನು ಮಾಡಿದರೂ ಅದಕ್ಕೆ ಸಹಿ, ಯಾವ ವಿರೋಧ ವ್ಯಕ್ತಪಡಿಸುವ ಒಂದು ಜಾಯಮಾನವೇ ಇವರ ಹತ್ರ ಇಲ್ಲ. ಆ ನಿಟ್ಟಿನಲ್ಲಿ ನಾವು ವಿಜಯ ಬ್ಯಾಂಕಿಗೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ಸಿನಿಂದ ಯಾರೆಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಘಟಾನುಘಟಿ ನಾಯಕರು ಮಹಿಳಾ ನಾಯಕರು ಎಲ್ಲರೂ ಬಂದಿದ್ದೀರಾ. ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದರಂತೆ ಇವತ್ತಿಗೆ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಮುಗಿಯಲಿಲ್ಲ. ಯಾರು ನೆನೆಸ್ಬೋದು ಇವರು ರಾಜಕೀಯ ಲಾಭಕ್ಕಲ್ಲ, ನಿಜವಾಗಿಯೂ ನಾವು ಪ್ರಾಮಾಣಿಕತೆಯಿಂದ ವಿಜಯ ಬ್ಯಾಂಕಿನ ಬಗ್ಗೆ ಹೋರಾಡ್ತಾ ಇದ್ದೇವೆ. ನಮ್ಮ ಚುನಾವಣೆ ಬರದೇ ಇರಲಿ ನಮ್ಮ ಪ್ರತಿಭಟನೆ ನಿರಂತರ ನಡೀತಾ ಇರ್ತದೆ. ವಿಜಯ ಬ್ಯಾಂಕಿನ ಬಗ್ಗೆ ಏನಿದ್ರು ವಿಜಯ ಬ್ಯಾಂಕಿನ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ಆ ಬೆನ್ನಿಗೆ ನಿಂತಿದೆ ಅಂತೇಳಿ ಇನ್ನೊಮ್ಮೆ ಹೇಳುತ್ತಾ ಭಾಗವಹಿಸಿದ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಘಟಾನುಘಟಿ ನಾಯಕರಿಗೂ ಮಹಿಳಾ ನಾಯಕಿಯವರಿಗೂ ಒಂದವನೇ ಬಂದಂತ ಮಾಡೋದು ಒಂದು ಪ್ರಕ್ರಿಯೆ ಮಾಡಿ ನಿಮ್ಮಿಂದ ಆಗುದಿಲ್ಲ. ಆದ್ರೆ ನಿಮ್ಮ ಯಾರು ಎಲ್ಲಿದ್ದಾರಲ್ಲ ಅವರದ್ದು ನಮ್ಮ ರಿಕ್ವೆಸ್ಟ್ ನಾವು ಮಾಡ್ತೇವೆ. ಯಾಕಂದ್ರೆ ನಾವು ಪ್ರತಿಭಟನೆ ಮಾಡುವಂಥದ್ದು ಒಂದು ವಿಜಯ ಬ್ಯಾಂಕ್ ಅನ್ನೋ ಹೆಸರು ಉಳಿಲಿ ಅಂತ. ನೀವು ಆ ವಿಜಯ ಬ್ಯಾಂಕ್ ಅಂತ ಹೆಸರಿನ ನೋಡಿಯಲ್ಲಿ ನಿಮ್ಮ ದಿನದ ಅನ್ನ ಅನ್ನೋದು ಅದರಲ್ಲಿ. ಹಾಗಾಗಿ ನಮ್ಮದು ಖಾಲಿ ನೈತಿಕ ಬೆಂಬಲ ಇದೆ ಅಂಥದ್ದು ಮಾಡೋದು ಅರ್ಧ ಗಂಟೆ ಆವಾಗ ನಮ್ಗೆ ಏನಾಗ್ತದೆ ಒಂದು ಶಕ್ತಿ ಬರ್ತದೆ. ಸಾಕು ನೋಡೋಣ ಮಾತಾಡೋಣ. ತಮ್ಮ ಹೆಸರು